ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸನ್ನಿಧಿ. ಇದು ನಿಮ್ಮ ನಡುವಿನ ಕಲಾವಿದರ ಕಲಾ ಜೀವನವನ್ನ ಅವರಿಂದಲೇ ಕೇಳಿ ತಿಳಿಯುವಂತಹ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ರು ಖ್ಯಾತ ರಂಗಭೂಮಿ ಕಲಾವಿದರಾಗಿರುವಂತಹ ಕಿಶೋರ್ ಅವರು. ಬನ್ನಿ ಅವರನ್ನ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ವೆಲ್ಕಮ್ ಟು ದಿ ಶೋ. ಸೊ ಮೊದಲಿಗೆ ನಿಮ್ಮ ಈ ಕಲಾ ಜೀವನದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಈ ಬಾಲ್ಯದ ದಿನಗಳು ಅದು ಎಲ್ಲಿ ಕಳೆದಿದ್ರಿ, ಆ ದಿನಗಳನ್ನು ಮೆಲುಕು ಹಾಕೋದಾದ್ರೆ ಆ ದಿನಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಾಲ್ಯದಲ್ಲಿ ಅಂದರೆ ನಮಗೂ ತುಂಬ ಕಷ್ಟದ ಪರಿಸ್ಥಿತಿ. ಆ ಟೈಮಲ್ಲಿ ಅಮ್ಮನೆಲ್ಲ ತಂದೆ ಬೀಡಿ ಕಟ್ಟಿ ಸಾಕ್ತಿದ್ದದು. ತಂದೆ ಇದು ಕಾರ್ಖಾನೆ ಕೆಲಸ ಹೋಗ್ತಿದ್ರು. ನಮಗೆ 6 ಜನ ಮಕ್ಕಳು ನಾವು. ಅದ್ರಲ್ಲಿ ನಾನು ಲಾಸ್ಟ್ಗಿಂತ ಕೊನೆಯ ಮಗ. ಹಾಗೆ ನಮಗೆ ಶಾಲೆ ಎಲ್ಲ ಇವಾಗಿನ ಥರ ರಿಕ್ಷಾದಲ್ಲಿ ಹೋಗಲಿಕ್ಕೆ ನಾವೇ ಒಂದೊಂದು 10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಆಮೇಲೆ ಬ್ಯಾಗ್ ಎಲ್ಲ ನನ್ನ ಆ ಟೈಮಲ್ಲಿ ನಾನು ಹೈಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಟೈಲರ್ ಆಗಿದ್ದೆ. ನಮಗೆ ಬ್ಯಾಗೆಲ್ಲ ಹೊಲಿಸಿ ಕೊಡ್ತಿದ್ದೆ. ನಾವು ಅಂಗಡಿಯಿಂದ ಪರ್ಚೇಸ್ ಮಾಡಲಿಕ್ಕಿಲ್ಲ, ಡ್ರೆಸ್ಸಸ್ ಆಗಿ ಅವನೇ ಹೊಲಿದು ಕೊಡ್ತಿದ್ದೆ ಅದು. ಆಮೇಲೆ ನಮಗೆಲ್ಲ ರಜೆಯೆಲ್ಲ ಸಿಗುವಾಗ ಬೇರೆ ಮಕ್ಕಳ ಥರ ಇಡೀ ದಿವಸ ಗ್ರೌಂಡಲ್ಲಿ ಹೋಗಿ ಆಟ ಆಡುವ ಇರಲಿಲ್ಲ. ಅಂದರೆ ಬೀಡಿಗೆ ನೂಲು ಹಾಕಬೇಕಿತ್ತು. ಆಮೇಲೆ ಸಾಯಂಕಾಲ ಸ್ವಲ್ಪ ಹೊತ್ತು ಟ್ರೈನ್ ಸಿಗುವಾಗ ಮತ್ತು ಆದಿತ್ಯವಾರ ಒಂದು ದಿವಸ ಏನಾದರೂ ಸಾಯಂಕಾಲ ಸಿಗ್ತಿತ್ತು ಆ ಟೈಮಲ್ಲಿ. ಹಾಗೆ ಮತ್ತೆ ಈಗ ನಿಮ್ಮ ಈ ಕಲಾ ಜೀವನ ಹೇಗೆ ಶುರುವಾಯಿತು, ಎಲ್ಲಿಂದ ಶುರುವಾದ? ನಾನು ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಇರುವಾಗ ಸಹ ಅದರ ಬಗ್ಗೆ ಯಾವುದೇ ಇದು ಇರಲಿಲ್ಲ. ಶಾಲೆಗೆ ಹೋಗುವಾಗ ಯಾವುದೇ ನೋಡ್ತಿದ್ದೆ, ನಾಟಕ ನೋಡ್ತಿದ್ದೆ, ಬೇರೆ ಬೇರೆ ತುಂಬ ಕಡೆ ಹೋಗಿ ನೋಡ್ತಿದ್ದೆ. ಬಟ್ ನಾನು ಸಹ ಕಲಾವಿದ ಆಗಬೇಕಂತ ನಾನು ಎನಿಸಿರಲಿಲ್ಲ. ನನ್ನ ವೃತ್ತಿಯಲ್ಲಿ ನಾನು ಶಾಲೆ ಬಿಟ್ಟ ನಂತರ ನಾನು ಸಿವಿಲ್ ಇದು ಕೆಲಸಕ್ಕೆ ಹೋದೆ. ಆನಂತರ 4-5 ಸಿವಿಲ್ ಕೆಲಸ ಮಾಡಿ ಸಿವಿಲ್ ಕಾಂಟ್ರಾಕ್ಟರ್ ಆದೆ. ಆ ಸಿವಿಲ್ ಕಾಂಟ್ರಾಕ್ಟ್ ಆಗೋ ಟೈಮಲ್ಲಿ ನನಗೆ ಕೆಲಸದವರಿಗೆ ಚಹಾ ಕೊಂಡೋಗ್ಬೇಕಿತ್ತು. ಆ ಟೈಮಲ್ಲಿ ನಾನು ಯಾವಾಗಲೂ ಒಂದೇ ಕ್ಯಾಂಟೀನ್ ಚಹಾ ಕೊಂಡೋಗ್ತಿದ್ದೆ. ಅಲ್ಲಿ ಕ್ಯಾಂಟೀನ್ ಅವರು ಅವಾಗ ಮುಂಚಿನ ರಂಗಭೂಮಿ ನಟರು, ಅಂದರೆ ತುಂಬ ಮುಂಚೆಲ್ಲ, ಇವಾಗ ಅವರು ಯಾವಾಗಲೂ ಈಗಲೇ ಚಹಾ ಕುಡಿಕೊಂಡು ಹೇಳ್ತಾಯಿದ್ದು ಮಾತಾಡೋದು, ಇಷ್ಟು ನೀನು ನಾಟಕದಲ್ಲಿ ಆ್ಯಕ್ಟ್ ಮಾಡು. ನಾನು ಅವಾಗ ಇದು ಮಾಡಿದೆ, ಬೇಡಪ್ಪ ನಮಗೆಲ್ಲ ಅದು ಆಗಲಿಕ್ಕೆಲ್ಲ. ಹಾಗೆ ಯಾವಾಗಲೂ ಹೇಳ್ತಾಯಿದ್ರು. ಒಂದ್ಸಲ ಇಲ್ಲ ನೀನು ಈ ಸಲ ಒಂದ್ಸಲ ಟ್ರೈ ಮಾಡಿ ನೋಡು ಅಂತ ಹೇಳಿದರು. ಆಮೇಲೆ ಲಾಸ್ಟ್ ನಾನು ಆಯ್ತಂತ ಹೇಳಿದೆ. ಅವತ್ತಿನಿಂದ ಮತ್ತೆ ಸ್ಟಾರ್ಟ್ ಆಯಿತು. ಅವತ್ತು ನಮ್ಮದು ಕುಂಪಲದಲ್ಲಿ ಬಾಲಕೃಷ್ಣ ಮಂದಿರ ಅಂತಿದ್ದೆ. ಅದೀಗ ಇಡೀ ದಕ್ಷಿಣ ಜಿಲ್ಲೆಯಲ್ಲಿ ಫೇಮಸ್ ಆಗಿದೆ. ನಮ್ಮದು ಈಗ ನಾಡಿದ್ದು ನಾಡಹಬ್ಬ ಅಷ್ಟಮಿ ಸ್ಟಾರ್ಟ್ ಆಗಿದೆ. ಅದರ ನಂತರ ಮಾರ್ಚ್ ತಿಂಗಳಲ್ಲಿ ನಮಗೆ ಒಂದು ಎಕ್ಕ ಭಜನೆ ಅಂತ ಇರುತ್ತೆ. ಅಂದರೆ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆಯಿಂದ ಆದಿತ್ಯವಾರ ಬೆಳಿಗ್ಗೆ ತನಕ. ಆದಿತ್ಯವಾರ ಮಧ್ಯಾಹ್ನ ತುಳಸಿ ಅರ್ಚನೆ ಪೂಜೆಯಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವರೆಲ್ಲ ಸೇರಿ ನಾವೊಂದು ನಾಟಕ ಮಾಡುವ ಅಂತ ಹೇಳಿದರು. ಹಾಗೆ ನಮಗೆ ಮಂದಿರ ಸದಸ್ಯ ಕೂಡ ನಾನು. ಮಂದಿರದಲ್ಲಿ ನಮಗೆ ಪರ್ಮಿಷನ್ ಸಿಕ್ತು. ಹಾಗೆ ಅವರು ಸುರೇಶ್ ಸಾಲಿನ್ ಅಂತ ಪರಿಚಯ ಮಾಡಿದರು. ಅನಂತರ ಪ್ರಕಾಶ್ ಬಂಗೇರ ಬಗಂಬಿಲ್ ಅಂತ ಅವರು ಮುಂಚೆಲ್ಲ ತುಂಬ ನಾಟಕ ಎಲ್ಲ ಬರೆದವರು. ಅವರ ನಿರ್ದೇಶನದಲ್ಲಿ ಅತಿಥಿ ಕಲಾವಿದರೊಟ್ಟಿಗೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ನಾಟಕ ಮಾಡುವ ಅಂತ. ಹಾಗೆ ನಮಗೆ ಅಲ್ಲಿ ಪರ್ಮಿಷನ್ ಸಿಕ್ತು ನಾಟಕ ಮಾಡಲಿಕ್ಕೆ ಸರ್. ಅವತ್ತು ನಾಟಕ ಪ್ರಾಕ್ಟೀಸ್ ಆಯಿತು, ಎಲ್ಲ ಆಯಿತು. ಜಸ್ಟ್ ಮಿಸ್ ಅಂತ ಅದೊಂದು ನಾಟಕ. ಅದು ನಾಟಕ ಒಳ್ಳೆ ಶೋರ್ ಇತ್ತು. ಕೊನೆಯ ಒಂದು 3 ದೃಶ್ಯ ನೋಡಬೇಕಿತ್ತು. ಒಂದು ಆವಾಗ 4 ಅಡಿ ಮಳೆ ಬಂತು. ಅಂದರೆ ನಾವಾಗ ನಮ್ಮದಲ್ಲಿ ಸೌಂಡ್ ಸಿಸ್ಟಮ್ ನಮ್ಮದಲ್ಲ, ಅಲ್ಲಿ ಕಾರ್ಯಕ್ರಮ ಎಲ್ಲರಿಗೆ ಒಂದೇ ಸಿಸ್ಟಮ್, ನಾವು ಸಟ್ಟು ಮಾಡಿರ್ತೀವಿ. ಮಳೆ ಬಂದಂದು ಅವರೆಂತ ಮಾಡಿದ್ರೆ ಅದಕ್ಕೆ ತರಪಲ್ ಹಾಕಿದ್ರು. ನಾಟಕ ಮತ್ತು ಸಹ ನಾವು ಕಾಯ್ತಿದ್ದೆವು, ಜನಗಳು ಸಹ ಕಾಯ್ತಿದ್ದರು. ಮತ್ತೆಲ್ಲರೂ ಅವರು ಇದಾಗಿ ಅವತ್ತು ನಾಟಕ ಬಂದಾಯಿತು. ಆ ದಿವಸ ನನಗೆ ತುಂಬ ಬೇಸರ ಆಯಿತು. ಯಾಕಂದರೆ ನಮ್ಮದು ಮೊದಲ ನಾಟಕಕ್ಕಿಂತ ಫಸ್ಟ್ ವೇದಿಕೆ. ಆ ವೇದಿಕೆ ನನಗೆ ಶುರು ನಾಟಕ ಮಾಡಲಿಕ್ಕೆ ಆಗಲಿಲ್ಲ ಅಂತ ತುಂಬ ಬೇಸರ ಆಯಿತು. ಎಲ್ಲರೂ ಹೋದರು, ಎಲ್ಲ ಹೋಗಿ ಆಗ್ತು. ನಾನು ಮತ್ತೆ ಅದು ಡೈರೆಕ್ಟ್ ಹೋಗಲಿಲ್ಲ, ಅಲ್ಲೇ ಕೂತ್ಕೊಂಡಿದ್ದೆ. ತುಂಬ ಹೊತ್ತು ಕೂತ್ಕೊಂಡಿದ್ದೆ. ನನಗೆ ಅವತ್ತು ಒಂದು ನಾಟಕ ಆಗ್ತಿದ್ರೆ ಆಮೇಲೆ ನಾಟಕ ಮಾಡ್ತಾ ಇದ್ದೇನ ಗೊತ್ತಿಲ್ಲ. ಬಟ್ ಅದನ್ನು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೂಗಿದ್ದೆ ನಾನು. ಅಂದರೆ ಫಸ್ಟ್ ನಾಟಕನೇ ಬಂದದೇ ಆಗಲಿಲ್ಲ ಅಂತ ಅದೊಂದು ಚಾಲೆಂಜ್ ಆಗಿ ತಗೊಂಡೆ ನಾನು. ಲಾಸ್ಟ್ ಡೈರೆಕ್ಟರ್ ಅಂತ ಹೇಳಿದೆ ನಾನು, ಈ ನಾಟಕವನ್ನು ನಾವು ಮಾಡುವುದೇ ಅಂತ. ಅದಕ್ಕೋಸ್ಕರ 1 ವರ್ಷ ಕಾದೆ ಮಾತು. ನೆಕ್ಸ್ಟ್ ನಮ್ಮದೇ ಒಬ್ಬರು ಪರಿಚಯದಲ್ಲಿ ಹತ್ತಿರ ದೇವಸ್ಥಾನ ಇತ್ತು, ದುರ್ಗಾ ಪರಮೇಶ್ವರ ದೇವಸ್ಥಾನ ಅಂತ.
ಅಲ್ಲಿನ ಅರ್ಚಕರು ನಮಗೆ ಪರಿಚಯದವರು, ಮುಂಚಿನ ಸಣ್ಣದಿಂದ ಒಟ್ಟಿಗೆ ಇದ್ದವರು ನಾವು. ಹಾಗೆ ಅವ್ರ ಹತ್ರ ಹೇಳಿದೆ, ಶಿವರಾತ್ರಿ ಟೈಮಲ್ಲಿ ನನಗೆ ಈ ಸಲ ನೀವೊಂದು ಸ್ಟೇಜಿಗೆ ಕೊಡಬೇಕು, ನಮ್ಮ ನಾಟಕ ಮಾಡ್ತೇನೆ ಅಂತ. ನಾನೇ ಮಾಡ್ತೇನೆ ಅಂತ. ಅದಕ್ಕೆ ಅವರು ಆಯಿತು ಮಾರ್ರೆ ನೀನಲ್ಲ ಮಾಡು ಅಂತ ಪರ್ಮಿಷನ್ ಕೊಟ್ಟರು. ಅವತ್ತು ಬೇರೆ ಬೇರೆ ಕಲಾವಿದರನ್ನೆಲ್ಲ ಹಾಕಿ ಸ್ವಲ್ಪ ಅಲ್ಲಿ ಜಸ್ಟ್ ಮಿಸ್ ನಾಟಕನ ಹೆಸರು ಚೇಂಜ್ ಮಾಡಿ ದೇವಿಯರ್ ಕೈ ಬಿಡ್ಯಾರ ಅಂತ ಮಾಡಿ ಹೆಸರು ಚೇಂಜ್ ಮಾಡಿದ್ವಿ. ದೇವಿಯರ್ ಕೈ ಬಿಡ್ಯಾರ ಅಂತ ಚೇಂಜ್ ಮಾಡಿದ್ವಿ. ಆ ಟೈಮಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದರು ಕೆಲವು ನಮ್ಮಲ್ಲಿ. ಅಲ್ಲಿ ಸ್ವಂತ ನಾನೇ ಖರ್ಚು ಮಾಡಿ ಅವ್ರು ವೇದಿಕೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಕಲಾವಿದರಿಗೆಲ್ಲ ಇದು ಮಾಡಿ ಪ್ರಾಕ್ಟೀಸ್ ಮಾಡಿ ನಾವು ಮಾಡಿ ಅಲ್ಲಿ ದೇವಿಯರ್ ಕೈ ಬಿಡ್ಯಾರ ಅಂತ ಅಲ್ಲಿ ನಾಟಕ ಯಶಸ್ವಿ ಆಯಿತು. ಆನಂತರ ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಆ ನಾಟಕ ನಿಂತದ್ದೇ ಎಲ್ಲಿಯೋ ನಿಮ್ಗೆ ಇನ್ನು ನಾಟಕದ ಮೇಲೆ ಒಳ್ಳೆ ಇನ್ನು ಹೆಚ್ಚು ಮಾಡಿತಂತ. ಖಂಡಿತ ಆಗಿರ್ಬೋದು ನನಗೆ, ಯಾಕಂದ್ರೆ ಅದು ಒಂದದ ಅದಕ್ಕೆ ಬಿಡ್ತಿದ್ದನೇ ಏನೋ ಗೊತ್ತಿಲ್ಲ, ಅದು ನಿಂತಿದ್ದಕ್ಕೆ ಏನೋ ಗೊತ್ತಿಲ್ಲ. ಆಮೇಲೆ ನನಗೆ ಚಾಲೆಂಜ್ ಆಗಿ ತಗೊಳ್ಳು ಅಂತ ಆಯ್ತು. ಮತ್ತೆ ಯಾವ ಪಾತ್ರ ಮಾಡಿದ್ರಿ ಸರ್? ಅದಲ್ಲಿ ಫಸ್ಟ್ ಮಾಡಿದ್ದೆ ನಾನು ವಿಲನ್ ಪಾತ್ರ. ಅದೊಂದು ಸ್ಟೇಜ್ ಫಿಯರ್ ಇರ್ಲಿಲ್ವಾ? ಅಂದ್ರೆ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು ನಾಟಕಕ್ಕೆ, ಫಸ್ಟ್ ಹೋದದ್ದು, ಆಗ ಆ ಅನುಭವ ಹೇಗಿತ್ತು? ಖಂಡಿತ ನನಗೆ ಅದರ ಬಗ್ಗೆ ಯಾವುದೇ ಇದು ಇರಲಿಲ್ಲ, ನಾಟಕದ ಬಗ್ಗೆ ಯಾವುದೇ ಇದು. ಆಮೇಲೆ ನಮ್ಮ ಡೈರೆಕ್ಟರ್ ಒಳ್ಳೆ ಪ್ರಕಾಶ್ ಬಂಗೇರ್ ಅವರು ಒಳ್ಳೆ ನಮಗೆಲ್ಲ ಸಮಜಾಯಿಸಿ, ಮತ್ತು ಅಲ್ಲಿ ಅತಿಥಿ ಕಲಾವಿದರು ಸಹ ಅವರು ತುಂಬ ನಾಟಕ ಮಾಡಿದ್ರು. ಅವರೆಲ್ಲ ನಮ್ಮನ್ನೆಲ್ಲ ತಿದ್ದಿ ಹೇಳ್ತಿದ್ರು, ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ಹೇಳ್ತಿದ್ರು. ಅವರ ಸಪೋರ್ಟಿಂದ ನಮಗೆ ಅದೊಂದು ಮಾಡಲಿಕ್ಕೆ ಆಯಿತು. ಯಾಕಂದರೆ ನಮಗೇನು ಯಾವ ಕಂಪನಿಯಲ್ಲಿ ಸಹ ಕಲ್ತವರೆಲ್ಲ ಏನಿಲ್ಲ, ಅವ್ರು ಹೇಳಿ ಕೊಟ್ಟದನ್ನು ನಾವು ಅವರಿಗೆ ಬೇಕಾದಾಗೆ ನಾವು ಮಾಡ್ತಿದ್ದೆವು. ಅದೊಂದು ನಮಗೆ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಮತ್ತೆ ಈಗ ನೀವು ತುಳು ನಾಟಕ ಕಲಾವಿದರು ಉಳ್ಳಾಲ ಅದರದ್ದು ಸಂಚಾಲಕರಾಗಿದ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಲಾವಿದನಾಗಿ ಬಂದು ಸಂಚಾಲಕನಾಗುವ ತನಕ ಒಂದು ಜರ್ನಿ, ಆ ಸಂಚಾಲಕರಾಗಿರೋ ಅದ್ರ ಬಗ್ಗೆ ಹೇಳುದಾದ್ರೆ? ತುಳು ನಾಟಕ ಕಲಾವಿದರ ಒಕ್ಕೂಟ ನಮ್ಮದು ಈಗ ಮಂಗಳೂರಲ್ಲಿ, ಅದು ನಮ್ಮದು ಉಳ್ಳಾಲ ವಲಯ ಶಾಲೆ ಮಾಡಬೇಕಂತ ಆಯಿತು. ಹಾಗೆ ಎಲ್ಲರೂ ಸೇರಿದೆವು, ಒಂದು 50 ಜನ ನಮ್ಮದು ಆ ಕಡೆ ಕಲಾವಿದರೆಲ್ಲ ಸೇರಿ. ಆ ಟೈಮಲ್ಲಿ ಸಂಚಾಲಕ ದೊಡ್ಡ ದೊಡ್ಡ ಕಲಾವಿದರಿದ್ದರು, ಎಲ್ಲರೂ ಸೇರಿ ನನ್ನ ಸಂಚಾಲಕರಾಗಿ ಮಾಡಿದರು. ಮತ್ತೊಂದು ಕೊಟ್ಟ ಜವಾಬ್ದಾರಿ ಆದಮೇಲೆ ನನಗೆ ಸಹ ಒಂದು ಆದರೆ ಇದು ಆ ಟೈಮಲ್ಲಿ ಕೊರೋನಾ ಬಂದಿತ್ತು. ಕೊರೋನಾ ಟೈಮಲ್ಲಿ ಎಲ್ಲ ಕಲಾವಿದರಿಗೆ ಎಲ್ಲ ಇದಾಗಿದ್ದರು. ಆಮೇಲೆ ನಮ್ಮ ಮಂಗಳೂರು ವಲಯದಿಂದ ಕೆಲವು ಒಂದು ಕಿಟ್ ತಂದು ಕೊಟ್ಟಿದ್ದರು. ಅದನ್ನು ನಮ್ಮ ಆ ಭಾಗದ ಮುಖ್ಯ ಬೇಕಾದವರಿಗೆ ವಿತರಣೆ ಮಾಡ್ತಿದ್ದೆ. ಆನಂತರ ನಮಗೆ ಏನಾದರೂ ಮಾಡಬೇಕಂತ ನಮ್ಮದು ಆವಾಗ ನಮ್ಮದು ರಾಜಕೀಯ ಧಾರ್ಮಿಕ ಗುರು ಅಂತ ಹೇಳಿ ಸತೀಶ್ ಕುಂಪಾಲ ಅಂತಿದ್ದಾರೆ, ಈಗ ಜಿಲ್ಲಾ BJP ಅಧ್ಯಕ್ಷರು. ಅವರ ಹತ್ರ ನಾನು ಹೇಳಿದೆ, ನಮಗೆ ನಾಟಕ ಒಕ್ಕೂಟಕ್ಕೆ ನಮಗೆ ಒಂದು ಏನಾದರೂ ಕಿಟ್ ಬೇಕಂತ. ಅವ್ರು ಹೇಳಿದರು, ಒಂದು 2 ದಿವಸ ಟೈಮ್ ಕೊಡು ಅಂತ ಹೇಳಿದರು. ಹಾಗೆ 2 ದಿವಸ ನಂತರ ಅವ್ರು ಫೋನ್ ಮಾಡಿದರು, ಕಿಶೋರ್ ನಿಖಿಲ ನಾಟಕದವರಿಗೆ ಒಂದು 100 ಕಿಟ್ ಹಾಕಿದ್ದು ಇದು ರೆಡಿ ಆಗಿದೆ ಅಂತ. ಮತ್ತು ನಮ್ಮದವರು ಸಂಚಾಲಕರು ಕಿಶೋರ್ ಶೆಟ್ಟಿ ಅವರನ್ನು ಕರೆದಿ ಅವರು ಬಂದರು, ಅವರೆಲ್ಲ ಬಂದರು. ಅದು 100 ಪ್ಯಾಕೆಟ್ ಅಕ್ಕಿದು ಇದು ಕೊಟ್ಟರು. ಆ ಭಾಗದ ಎಲ್ಲ ಕಲಾವಿದರಿಗೂ ಸಹ ಮನೆಗೆ ಮುಟ್ಟಿಸುವಂತ. ಹೌದು, ತುಂಬ ಕಷ್ಟದ ಪರಿಸ್ಥಿತಿ ಇತ್ತು ಆ ಟೈಮಲ್ಲಿ. ಎಲ್ಲರಿಗೂ ಸಹ ಪ್ರತಿಯೊಬ್ಬರ ಕಾಲ ನಮ್ಮ ಈ ವಲಯದ ಯಾರಿದ್ದಾರೆ ಅವರ ಪ್ರತಿಯೊಬ್ಬರಿಗೂ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದೆ ಆ ಟೈಮಲ್ಲಿ. ಅದೊಂದು ದೊಡ್ಡ ಜವಾಬ್ದಾರಿ ಆ ಟೈಮಲ್ಲಿ, ತುಂಬಾ ಕಷ್ಟದ ಸಮಯ. ಆಮೇಲೆ ಸರ್ಕಾರದಿಂದ ಸಿಗುವ 2,000 ಹಣ ಇತ್ತು. ಅದಕ್ಕೆ ಸಹ ಯಾರು ಅರ್ಹರಿದ್ದಾರೆ, ಇದ್ದವರು ಇದ್ದಲ್ಲದವರು ಸಹ ಎಲ್ಲರಿಗೂ ಸಹ ಸಿಗುವಾಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೆ. ಆ ಟೈಮಲ್ಲಿ ಎಲ್ಲರಿಗೆ ಬಂದಿತ್ತು. ನಾವು ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಿದ್ದೆವೋ ಅವರಿಗೆಲ್ಲ ಟೈಮಲ್ಲಿ ಬಂದಿತ್ತು ಅದು. ಮತ್ತೆ ನೀವು ಯಾವ ರೀತಿಯ ಪಾತ್ರಗಳನ್ನೆಲ್ಲ ಮಾಡಿದ್ರಿ? ನಿಮ್ಗೆ ಒಂದು ಚಾಲೆಂಜಿಂಗ್ ಅನ್ಸಿದ ಪಾತ್ರ ಅಂದ್ರೆ ಯಾವ್ದು? ನಾನೊಂದು ಚಾಲೆಂಜಿಂಗ್ ಆಗಿ ಫಸ್ಟ್ ತಗೊಂಡದ್ದೇ ಅದೇ ಚಾಲೆಂಜಿಂಗ್ ಆಗಿ ಇದು ವಿಲನ್ ಕ್ಯಾರೆಕ್ಟರ್. ಯಾಕಂದ್ರೆ ಅದು ಆ ಟೈಮ್ ನಮಗೆ ಗಡ್ಡ ಎಲ್ಲ ಅವರು ಹೇಳಿದ್ರು, ಫಸ್ಟಿಗೆ ಹೇಳಿದ್ರು, ನೀನು ಗಡ್ಡ ತೆಗೆದ್ರೆ ವಿಲನ್ ಮಾಡು, ಗಡ್ಡ ತೆಗೆದ್ರೆ ಹೀರೋ ಮಾಡ್ಬೇಕು, ಗಡ್ಡ ಇಟ್ಟರೆ ವಿಲನ್ ಮಾಡು. ನಾನು ಅದೊಂದು ಮಾತ್ರ ತೆಗೆಯುವುದಿಲ್ಲ ಅಂತಿಲ್ಲ ಆ ಟೈಮಲ್ಲಿ. ಇವಾಗ್ಲೂ ಸರ್ ನಾನು ಯಾವುದೇ ಪಾತ್ರ ಮಾಡಿದ್ರು ಅದು ತೆಗೆಯುವುದಿಲ್ಲ. ಈಗ ಸಹ ನೀವು ಜಾಸ್ತಿ ವಿಲನ್ ಪಾತ್ರವೇ ಈಗ ಬೇರೆ ಬೇರೆ ಮಾಡ್ತಾ ಇದ್ದೇನೆ, ಆದ್ರೆ ಜಾಸ್ತಿ ಮಾಡಿದ್ದು ವಿಲನ್ ಕ್ಯಾರೆಕ್ಟರ್. ಆ ನಂತರ ನನಗೆ ಆ ಸ್ಟೇಜ್ ನಂತರ ನಮ್ಮ ಅದರಲ್ಲಿ ಟೀಮಲ್ಲಿ ಒಬ್ಬ ಇದ್ದವರು ಅಮ್ಮ ಕಲಾವಿದರಂತ ಅದಕ್ಕೊಂದು ಚಾನ್ಸ್ ಕೊಟ್ಟರು. ಅವಾಗ ಮದಿಮೆದ ದುಮ್ನಾಯನ್ ಅಂತ ನಾಟಕ ಭಾರಿ ಫೇಮಸ್ ಆಗಿತ್ತು. ಆ ಕ್ಯಾರೆಕ್ಟರ್ಗೆ ಒಂದು ರೋಲ್ ಬೇಕಿತ್ತು, ಜನ ಬೇಕಿತ್ತು. ಅವ್ರು ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿ ನಮ್ಮ ನಾಟಕ ನೋಡಲಿಕ್ಕೆ, ಒಂದ್ಸಲ ನೋಡು ನೀನು ಅದು. ಆವಾಗ ಒಂದು ಅರ್ಜೆಂಟಾಗಿ ಬೇಕಿತ್ತು. ಆ ಟೈಮಲ್ಲಿ ನಾನು ಅದರಲ್ಲಿ ಮದಿಮೆ ದುಮ್ನಾಯನ್ ಅಂತ ನಾಟಕ ಭಾರಿ ಫೇಮಸ್ ನಾಟಕ, ತುಂಬ ಶೋ ಆಗಿದೆ. ಅದರಲ್ಲೊಂದು 3 ಶೋ ಮಾಡಿದ್ದೆ ನಾನು, 3. ಆನಂತರ ಅವರದ್ದು ಇನ್ನೊಂದು ಎನ್ನ ಗುರ್ತದಿಕ್ಕನ ಅಂತ ನಾಟಕ, ಅದರಲ್ಲಿ 3-4 ಶೋ ಮಾಡಿದ್ದೆ. ಆ ನಂತರ ಮತ್ತೆ ನಾನು ಕಲಾ ಸಂಗಮಕ್ಕೆ ನನಗೆ ಚಾನ್ಸ್ ಸಿಕ್ತು.
ಆಮೇಲೆ ಈಗ ನೀವು ತುಂಬಾ ನಾಟಕ ರಂಗ ಆಗಿರ್ಬೋದು, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ರಿ. ಹೀಗಿರುವಾಗ ನಿಮ್ಮ ಮನೆಯವರ ಸಪೋರ್ಟ್ ನಿಮ್ಗೆ ಹೇಗಿರ್ತದೆ? ಅಂದ್ರೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಅಲ್ಲ? ಖಂಡಿತ. ನನಗೆ ಯಾವುದೇ ಇದು ಮಾಡ್ತಿದ್ರು ಮನೆಯವರು ಯಾರು ನನಗೆ ಯಾವುದಕ್ಕೂ ಬೇಡ ಅಂತ ಹೇಳೋದಿಲ್ಲ. ಇವಾಗ ನನ್ನ ಹೆಂಡತಿ ಸಹ ಹಾಗೆ. ನನಗೆ ಈಗ ನಾಟಕದ ಫಸ್ಟಿಗೆ ಹೇಳಿದೆ ನಾನು ಮದುವೆ ಟೈಮಲ್ಲಿ ಹೇಗೆ ಉಂಟಂತ, ಅದು ಪರ್ಮಿಷನ್. ಈಗ ನಾಟಕದವ್ರನ್ನ ಗೊತ್ತು ನಿಮಗೆ ಎಷ್ಟು ಗಂಟೆ ಬರ್ತಾರೆ ಅಂತ, ಟೈಮಿಂಗ್ ಹೇಳುವುದಿಲ್ಲ. 10 ಗಂಟೆ ಆಗ್ತದೆ, 12 ಗಂಟೆ ಸಹ ಆಗೋದು, 4 ಗಂಟೆ ಸಹ, 6 ಗಂಟೆಗೆ ಬಂದದ್ದು ಸಹ ಉಂಟು, 6 ಗಂಟೆ. ಆ ಟೈಮಲ್ಲಿ ಕೆಲವು ಮನೆಯವರಿಗೆ ಅಂದರೆ ಕಿರಿಕಿರಿ ಆಗ್ತದೆ. ಹೋಗಿ ನಾವು ನಿದ್ದೆಯಲ್ಲಿರುವಾಗ ಟೈಮಲ್ಲಿ. ನಮ್ಮ ಮನೇಲಿ ಆ ಥರ ಏನಿಲ್ಲ. ನಾವು ಮನೆಗೆ ಹೋಗಿ ಯಾವಾಗ ಹೋಗಿ ಬೆಲ್ ಹಾಕಿದ್ರು ನಮಗೆ ಬಾಗಿಲು ಓಪನ್ ಆಗಿರ್ತದೆ. ಮನೇಲಿ ಯಾರು ಕಿರಿಕಿರಿ ಅದೇನಿಲ್ಲ. ಹೌದು. ಯಾಕಂದ್ರೆ ನಮಗೆ ನಾಟಕ ಡ್ರೆಸ್ ಹಾಗೆ, ನಮ್ದು ಇವತ್ತು ಇಂಥ ನಾಟಕ ಇದೆ ಅಂತ ಹೇಳಿದರೆ ಎಲ್ಲ ರೆಡಿ ಮಾಡಿರ್ತಾರೆ. ಯಾವ ನಾಟಕ ಅಂತ ಹೇಳಿದರೆ ಆ ನಾಟಕದ ಡ್ರೆಸ್ ಪ್ಯಾಕ್ ಮಾಡಿ ರೆಡಿ ಇರ್ತದೆ. ಯಾಕಂದ್ರೆ ನಾನು ಸಿವಿಲ್ ಕನ್ಸ್ಟ್ರಕ್ಷನ್ ಆಗಿರೋದಲ್ಲ, ಸೈಟಲ್ಲಿ ಇರ್ತೇನೆ, ಬೇರೆ ಬೇರೆ ಹೋಗಿರ್ತೀನಿ. ನಮಗೆ ಅಂದರೆ ಇಷ್ಟು ಗಂಟೆಗೆ ಅಲ್ಲಿ ಮುಟ್ಬೇಕಂತ ಇರುತ್ತೆ. ಆ ಟೈಮಲ್ಲಿ ರೆಡಿ ಮಾಡಿರ್ತೀವಿ, ನಾವು ಬರೋದು ತಗೊಂಡು ಹೋಗೋದು. ನೀವು ಈಗ ಹೇಳಿದ್ರೆ ನೀವು ಸಿವಿಲ್ ಕಾಂಟ್ರಾಕ್ಟ್ ಪ್ರವೃತ್ತಿಯಲ್ಲಿ ನಾಟಕ ಕಲಾವಿದರು, ಇದೆರಡನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಆಕ್ಚುಲಿ ನಾನು ಸಿವಿಲ್ ಕಾಂಟ್ರಾಕ್ಟ್ ಆಗಿದ್ದರಿಂದ ನನ್ನ ಕಡೆ ಒಂದು 5-10 ಜನ ಕೆಲಸಕ್ಕೆ ಇರ್ತಾರೆ. ಅವರನ್ನು ಸೆಟ್ ಮಾಡ್ತಿದ್ದೆ. ಸೆಟ್ ಮಾಡುವಾಗ ನನಗೆ ಆ ಟೈಮ್ ಸಿಗ್ತಿತ್ತು. ಬೆಳಿಗ್ಗೆ ಅಂದರೆ 10 ಗಂಟೆ ತನಕ ನನಗೆ ಚಾ ಕೊಂಡೋಗಿ ಅದೊಂದು, ಆ ನಂತರ ನನಗೆ ಟೈಮ್ ಸಿಗ್ತಿತ್ತು. ಹಾಗೆ ಆ ಟೈಮಲ್ಲಿ ಅವರಿಗೆ ಎಲ್ಲ ಕೆಲಸ ಎಲ್ಲ ಸೆಟ್ ಮಾಡಿ ನನ್ನ ಹತ್ರ ಹೋಗ್ತಿದ್ದೆ. ನೀವು ಮತ್ತೆ ಬಲೆ ತಿಲಿಪಲೆ ನಾಟಕದ ಅದು ಒಂದು ಅದರಲ್ಲಿ ಸಹ ನೀವು ಪಾತ್ರ ಮಾಡಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಬಲೆ ತಿಲಿಪಲದ ಸೀಸನ್ 3 ಏನೋ ಹೋದದ್ದು. ಅದು ನಮ್ಮದು ಫ್ರೆಂಡ್ ಅವರೇ ಮಾಡಿದ್ದು. ಆ ಟೈಮಲ್ಲಿ ನನಗೆ ಸಹ ಒಂದು ಬಲೆ ತಿಲಿ ಬಾಲಿ ಫೇಮಸ್ ಆಗಿತ್ತು. ಒಂದ್ಸಲ ವೇದಿಕೆ ನೋಡುವಂಥ ಇದಿತ್ತು. ಆ ಟೈಮಲ್ಲಿ ನಾವೊಂದು 2-3 ಕಾನ್ಸೆಪ್ಟ್ ಏನೋ ಮಾಡಿದೆವು. ಅದರಲ್ಲಿ ನಾನು ಟಾರ್ಜನ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಟಾರ್ಜನ್ ಮಾಡಿದ್ದೆ. ಅದು ಭಾರಿ ಫೇಮಸ್ ಆಗಿತ್ತು. ಯಾಕಂದ್ರೆ ಟಾರ್ಜನ್ ಅಂದರೆ ನನಗೆ ಕೊಟ್ಟ ಪಾತ್ರ ಬೇರೆ ಇತ್ತು. ಮತ್ತು ನಾನು ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಟಾರ್ಜನ್ ಅಂದರೆ ಕೆಲವು ಟಾರ್ಜನ್ ಉಂಟು, ಒರಿಜಿನಲ್ ಟಾರ್ಜನ್ ಯಾವುದಂತ ನೋಡಿ ಅದರ ಪ್ರಕಾರ ನಾನು ಹೋಗಿದ್ದೆ. ಅದು ಆವಾಗ ಅಲ್ಲಿ ಜಡ್ಜ್ನವರು ಸಹ ಒಳ್ಳೆ ಇದು ಮಾಡಿದ್ರು. ನೀವು ಯಾವ ರೀತಿಯ ಪಾತ್ರಗಳನ್ನೆಲ್ಲ ಮಾಡಿದ್ರಿ? ಅಂದರೆ ವಿಲನ್ ಪಾತ್ರ ಅಂತೂ ಮಾಡಿದ್ರಿ ಹೇಳಿದ್ರಿ, ಅದನ್ನೆಲ್ಲ ಬಿಟ್ಟು? ನಾನು ಹೆಚ್ಚಾಗಿ ಅಂದರೆ ವಿಲನ್ ಮಾತ್ರ. ಆಮೇಲೆ ತಂದೆ ಪಾತ್ರ ಮಾಡಿದ್ದೆ, ತಂದೆ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಮತ್ತೊಂದು ಸೈಂಟಿಸ್ಟ್ ಪಾತ್ರ ಮಾಡಿದ್ದೆ. ಈಗ ನೀವು ನಾಟಕದ ಬಗ್ಗೆ ಹೇಳಿದ್ರಿ, ನೀವು ನಾಟಕ ಕಲಾವಿದರು ಮಾತ್ರ ಅಲ್ಲ, ನೀವು ಸಿನಿಮಾದಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರಿ. ತುಳು ಸಿನಿಮಾ, ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ಯಾವುದೆಲ್ಲ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರಿ, ಯಾವ ಥರದ ಪಾತ್ರ ಮಾಡಿದ್ರಿ? ಮತ್ತು ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಇರ್ತದೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಕ್ಚುಲಿ ಚಲನಚಿತ್ರದ ನನಗೆ ಯಾವುದೇ ಇದು ಇರಲಿಲ್ಲ, ಅದರ ಬಗ್ಗೆ ಅನುಭವ ಇರಲಿಲ್ಲ. ನನ್ನ ರಂಗಭೂಮಿಯ ಗುರುಗಳಾದ ವಿಜಯಕುಮಾರ್ ಕೊಡೇಲ್ಬೆಲ್ ಸರ್ ಅವರು ನನಗೆ ಫಸ್ಟ್ ಒಂದು ಪತ್ತನಾಜೆ ಅಂತ ಒಂದು ಫಿಲ್ಮಲ್ಲಿ ಚಾನ್ಸ್ ಕೊಟ್ಟಿದ್ದರು. ಅವತ್ತು ಫಸ್ಟ್ ಟೈಮ್ ಹೋಗೋದು ನಾನು ಸಿನಿಮಾ. ಇದಕ್ಕೆ ನೋಡಿದೆಲ್ಲನೇ ಗೊತ್ತುಂಟು, ಹೊರಗಡೆ ಶೂಟಿಂಗ್ ಆಗೋದೆಲ್ಲ. ಬಟ್ ನಾನೇ ಶೂಟಿಂಗ್ ಆಗೋದು ಫಸ್ಟ್ ಗೊತ್ತು. ಆವಾಗ ನನಗೇನೆ ಒಂದು ಸಲ ಇದಾಗ್ತು, ಗೊತ್ತಿರಲಿಲ್ಲ ಯಾವ ಕ್ಯಾಮರಾ ಹೇಗೆ ಫೇಸ್ ಮಾಡ್ಬೇಕಂತ. ಅನಂತರ ಅವರು ಫಸ್ಟ್ ಹೇಳಿದರು ಹೀಗೆ ಮಾಡಬೇಕಂತ, ಅದೇ ಡೈರೆಕ್ಟರ್ ಹೇಳಿದರು. ಅನಂತರ ಸ್ವಲ್ಪ ಧೈರ್ಯ ಬಂತು. ಅನಂತರ ಬೇರೆ ಬೇರೆ ಚಿತ್ರದಲ್ಲೆಲ್ಲ ಯಾವ ಚಿತ್ರ, ಯಾವ ಪಾತ್ರಗಳನ್ನು ಮಾಡಿದ್ದೀರಾ? ಆನಂತರ ಇದು ಪಮ್ಮನೆದು ಗ್ರೇಕಟ್ ಅಂತ ಅದೊಂದು, ಅದರಲ್ಲಿ ಸಹ ವಿಲನ್ ಅವರೊಟ್ಟಿಗೆ ಸಿಗ್ತದೆ. ಆಮೇಲೆ ಕಟಪಡಿ ಕಟ್ಟಪ್ಪ ಅಂತ ಮಾಡಿದ್ದೆ, ಅದರಲ್ಲಿ ಸಹ ಒಂದು ವಿಲನ್ ಆಗಿ. ಆನಂತರ ಪುಲಿಮುಂಚೆ ಅಂತ ಲಾಸ್ಟ್ ಟೈಮ್ ಒಂದು ಬಂತು. ಮತ್ತೊಂದು ಕನ್ನಡ ಫಿಲ್ಮಲ್ಲಿ ಮಾಡಿದೆ ಬಗೀರ ಅಂತ. ಅದೊಂದು ನನಗೆ ದೊಡ್ಡ ಇದು ತಂದಂಥ ಚಲನಚಿತ್ರ ಅದು. ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿತ್ತು ನನಗೆ. ಅದು ಶ್ರೀಮುರಳಿ ಅಂತ. ಅದು ನಮ್ಮದು ಇಲ್ಲಿ ಮಂಗಳೂರು ಧಕ್ಕೆಯಲ್ಲಿ ಶೂಟಿಂಗ್ ಎಲ್ಲ ಆಗಿದೆ. 4 ದಿವಸ ಇತ್ತು. ಅದು ಕರೆದಿದ್ದರು ಫಸ್ಟಿಗೆ ಒಂದು ಸಲ ಅವರಿಗೆ. ಆನಂತರ ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲ ಇದ್ದರು. ಅದು ನನಗೆ ಅವರೊಟ್ಟಿಗೆ ಮಾಡೋದಂತ ನಮಗೆ ಸಹ ಒಂದು ಸ್ವಲ್ಪ ಖುಷಿ ಆಯಿತು. ಇದಕ್ಕೆ ಡೈಲಾಗ್ ಎಲ್ಲ ಕೊಟ್ಟಿದ್ದರು. ಅದು ಸಾಯಂಕಾಲ 6 ಗಂಟೆ ನಂತರ ಅದೇನೋ ಲಾಸ್ಟ್ ಟೇಕ್ ಆಗಿದ್ದು. ಅನಂತರ ಅದು ಪ್ಯಾಕಪ್ ಅವ್ರದ್ದು. ಅದು ನನಗೆ ಸಹ ಹೆದರಿಕೆ ಇತ್ತು, ಹೇಗೆ ಮಾಡಬೇಕು, ಹೇಗೆ ಅದು ಲಾಸ್ಟಿಗೆ ಡೈರೆಕ್ಟರ್ ಅಂತ ಹೇಳಿ ಅವತ್ತು ಏನಂತ ವಿಶೇಷ ಅದರಲ್ಲಿ ವಿಷಯ, ಅದು ಧಕ್ಕೆಯಲ್ಲಿ ಮೀನು ಅಂದರೆ ಭಾರಿ ಫೇಮಸ್ ಅಲ್ಲ. ಅದು ಊಟ ಮಾಡುವಾಗ ಮೀನು ತಿನ್ಕೊಂಡು ಡೈಲಾಗ್ ಹೇಳ್ಬೇಕಿತ್ತು. ನನಗೆ ಆ ದಿವಸ ಶನಿವಾರ ನಾನು ಮೀನು ತಿನ್ನುವುದಿಲ್ಲ. ಎಂತ ಮಾಡ್ಬೇಕಂತ ಈಗ ಬೇರೆಯವ್ರ ಹತ್ರ ಕೆಲವರೆಲ್ಲ ಹೇಳಿದ್ರು, ಅವ್ರು ಅದು ಇಲ್ಲ ಅದು ಮಾಡ್ಬೇಕಂತ. ಇದು ಡೈರೆಕ್ಟರ್ ಹತ್ರ, ಅದು ಫೇಮಸ್ ಡೈರೆಕ್ಟರ್ ಅಲ್ಲ, ಅವರು ಡೈರೆಕ್ಟರ್ ಹತ್ರನೇ ಹೇಳಿದೆ, ಸರ್ ನಾನು ಇವತ್ತು ಹೀಗೆ ಶನಿವಾರ ಮೀನು ತಿನ್ನೋದಿಲ್ಲ, ಎಂತ ಮಾಡಬೇಕು ಅಂತ. ಹೌದು ಆಯ್ತು, ಟೆನ್ಷನ್ ಮಾಡಬೇಡಿ ಅಂತ ಹೇಳಿದ್ರು. ಅದು ಬದಿಯಲ್ಲಿ ಇರಲಿ ಖಾಲಿ, ನೀವು ಬಾಲಿಗೆ ಊಟ ಮಾಡ್ಕೊಂಡು ಡೈಲಾಗ್ ಹೇಳಿ ಅಂತ.
ಅದು ನನಗೆ ಮತ್ತೆ ಸಹ ಒಂದು ಆ ಡೈಲಾಗಲ್ಲೊಂದು 3 ಟೇಕಲ್ಲಿ ಅದು ಓಕೆ ಆಗಿತ್ತು. ಅವ್ರಿಗೆ ಸಹ ನಾನು ಶ್ರೀಮೂರ್ಲಿ ನನ್ನನ್ನು ಹಗ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ಇದು ಮಾಡಿದ್ರು. ನಿಮ್ಮ ಫ್ರೆಂಡ್ಸ್ ಅವರದ್ದೆಲ್ಲ ರಿಯಾಕ್ಷನ್ ಹೇಗಿತ್ತು? ಅಂದ್ರೆ ನೀವು ಫಿಲ್ಮ್ ಅಲ್ಲೆಲ್ಲ ಇದಾದ್ಮೇಲೆ ಮನೆಯವರದ್ದಾಗಿರ್ಬೋದು, ಊರಿನವರದ್ದಾಗಿರ್ಬೋದು. ಊರಿನವರಿಗೆ ಅಂದ್ರೆ ಈಗ ಭಾರಿ ಖುಷಿ, ಯಾಕಂದ್ರೆ ತುಂಬಾ ತಂಡದಲ್ಲಿ ಹೋಗಿ ನಾಟಕ ಮಾಡ್ತಾರೆ. ಈ ಸಲ ನಮ್ಮ ಏರಿಯಾದಲ್ಲಿ 3 ಕಡೆ ನಂದೇ ನಾಟಕ ಪ್ರದರ್ಶನ ಆಗಿತ್ತು. ನಮ್ಮ ಕುಂಪಲ ಪ್ರದೇಶದಲ್ಲಿ 3 ಕಡೆ ನಂದು ಬೇರೆ ಬೇರೆ ನಾಟಕ ಪ್ರದರ್ಶನ ಆಗಿತ್ತು. ಎಲ್ಲರಿಗೂ ಭಾರಿ ಖುಷಿ. ಅದೇ ನಮ್ಮ ಊರಲ್ಲಿ ನಮ್ಮ ಪ್ರದರ್ಶನ ಆಗುವಾಗ ಅದು ನಮ್ಮ ಹೊರಗಡೆ ಎಷ್ಟು ಮಾಡಿದ್ ಸಹ ಒಂದು ನಮ್ಮ ಊರಲ್ಲಿ ಒಂದು ಪ್ರದರ್ಶನ ಆದ್ರೆ ನಮಗೆ ಅದೊಂದು ಅದರದೊಂದು ಜವಾಬ್ದಾರಿ ಜಾಸ್ತಿ ಇರ್ತದೆ. ಇನ್ನೊಂದು ನಮಗೆ ಸಹ ಒಂದು ಖುಷಿ ಅದರ ಮೇಲೆ ಜಾಸ್ತಿ. ಎಲ್ಲರೂ ಸಹ ನಾಟಕ ಎಲ್ಲ ಆದ್ಮೇಲೆ ಬಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ತುಂಬಾ ಸನ್ಮಾನ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಊರಲ್ಲಿ ಮಾಡೋದಂದ್ರೆ ಮತ್ತು ನಮಗೆ ಸ್ವಲ್ಪ ಹೆದರಿಕೆ ಸಹ ಜಾಸ್ತಿ, ಯಾಕಂದ್ರೆ ಹೊರಗಡೆ ಹೆಮ್ಮೆ ಸಹ ಇರ್ತದೆ, ಹೆದರಿಕೆ ಸಹ ಇರ್ತದೆ. ಆದ್ರೆ ಏನು ಇದಾಗ್ಲಿ ತೊಂದ್ರೆ, ಎಲ್ಲ ಕಡೆ ಒಳ್ಳೆ ಹೆಸರು ಬಂದಿದೆ. ಯಾಕಂದ್ರೆ ನಾನು ಈಗ ಏನೇ ಹೆಸರು ಮಾಡಿದ್ರು ಸಹ ಅದಕ್ಕೆ ಮುಖ್ಯ ಕಾರಣ ಅಂತ ನನ್ನ ರಂಗಭೂಮಿ ಗುರಿಗಳು ವಿಜಯಕುಮಾರ್ ಕೊಡಿಯಲ್ಲ ಅವರು, ಈಗ ಸಹ ಅವರ ತಂಡದಲ್ಲಿದ್ದೆ ನಾನು. ಹೌದು. ಸೊ ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋದಿದೆ, ಆದ್ರೆ ಸ್ವಲ್ಪ ಸಣ್ಣ ವಿರಾಮದ ನಂತರ ಮತ್ತೆ ಮಾತುಕತೆ ಮುಂದುವರಿಸುವ. ವೀಕ್ಷಕರೇ, ಈಗ ಕಲಾವಿದ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ನೀವೀಗ ಹೇಳ್ತಾ ಇದ್ರಿ ವಿಜಯಕುಮಾರ್ ಕೋಡಿಯಲ್ ಬೈಲ್ ನಿಮ್ಮ ಗುರು ಅಂತ. ಈಗಷ್ಟೇ ಒಂದು ಹೆಸರು ಕಂಡ ನಾಟಕ ಅಂದ್ರೆ ಛತ್ರಪತಿ ಶಿವಾಜಿ, ಇಡೀ ತುಳುನಾಡಲ್ಲಿ ಅದೊಂದು ಫುಲ್ ಫೇಮಸ್ ಆದ ನಾಟಕ. ಆ ನಾಟಕದ ಬಗ್ಗೆ ನೀವು ಹಂಚಿಕೊಳ್ಳೋದಾದ್ರೆ ಅದನ್ನು ಪ್ರಾಕ್ಟೀಸ್ ಸಮಯದಲ್ಲಿ ಹೇಗಿತ್ತು? ಆಕ್ಚುಲಿ ಫಸ್ಟ್ ಅವರ ನಾಟಕ ಓದೋದು ನನ್ನ ಮಾಮಿ ಅಂತ. ಅದು ಆ ಟೈಮಲ್ಲಿ ಒಂದು 4-5-6 ವರ್ಷದ ಮೊದಲು ಫಸ್ಟ್ ಅದು ಮಾಮಿ ನಾಟಕ, ಅದರಲ್ಲಿ ಫಸ್ಟ್ ಅಭಿನಯ ಮಾಡಿದ್ದು. ಆ ಟೈಮಲ್ಲಿ ನನಗೆ ಅಂತ ದೊಡ್ಡ, ನಾನು ಸಣ್ಣ ಟೈಮಲ್ಲಿ ಮಾಡ್ತಿದ್ದೆ. ಅದು ದೊಡ್ಡ ತಂಡಕ್ಕೆ ಹೋಗುವ ನನಗೆ ಸಹ ಸ್ವಲ್ಪ ಹೆದರಿಕೆ ಇತ್ತು, ಹೇಗೆ ಮಾಡೋದು ಅಂತ. ನನ್ನ ದಯಾನಂದ ಕುಲಾಲ್ ಅವರು ಅಂತ ಅವರು ಆವಾಗ ಈಗ ಸಹ ಕಾಮಿಡಿ ಆ್ಯಕ್ಟರ್, ಅವ್ರು ಫಸ್ಟ್ ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋಗುವಾಗ ನನಗೆ ಒಳ್ಳೆಯವರು ಸರ್ ಕಲಿಸಿಕೊಟ್ಟರು. ನನಗೆ ಫಸ್ಟ್ ಹೋಗುವ ಹೆದರಿಕೆ ಇತ್ತು, ಇಷ್ಟು ದೊಡ್ಡ ದೊಡ್ಡ ತಂಡ ಎಲ್ಲ ಇದ್ದಾರೆ, ಅವರೊಟ್ಟಿಗೆ ನಾನು ಅಭಿನಯ ಮಾಡಬೇಕಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಚಂದಮಲ್ಲಿ ಹೇಳಿಕೊಟ್ರು ಎಲ್ಲ, ಹೀಗೆ ಏನು ಹೆದರಬೇಡ ಇದ್ದೆ. ಅವತ್ತು ನನಗೆ ಧೈರ್ಯ ಬಂತು. ಅವತ್ತಿಂದ ನಾನು ಈಗ ಸಹ ಎಲ್ಲ ಧೈರ್ಯದಲ್ಲಿದ್ದೇನೆ. ಆ ನಂತರ ಮಣಿಕಂಠ ಮಹಿಮೆ, ಜಯ ಬಜರಂಗಿ, ಹಾಗೆ 2-3 ನಾಟಕದಲ್ಲಿ ಮಾಡಿದ್ದೇನೆ. ಆನಂತರ ನಾನು ವೃತ್ತಿಯ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಹಿಂದೆ ಸರಿದೆ, ಬೇರೆ ಬೇರೆ ತಂಡಗಳಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ತಂಡದಲ್ಲಿ ಮಾಡ್ತಿದ್ದೆ. ಆ ನಂತರ ಈ ಸಲ ಲಾಸ್ಟ್ ಸೀಸನ್ ಈಗ ಮತ್ತೆ ವಾಪಸ್ ಶಿವಾಜಿ ನಾಟಕದಲ್ಲಿ ಮಾಡ್ತಿದ್ದೆ. ಅದೇ ನೀವು ರೆಕಾರ್ಡಿಂಗ್ ನಾಟಕದಲ್ಲಿ ಸಹ ಮಾಡಿದ್ರಿ, ಮತ್ತೆ ಈಗ ನಾರ್ಮಲ್ ನಾಟಕದಲ್ಲಿ ಸಹ ಮಾಡಿದ್ರಿ. ಅದರಲ್ಲಿ ನಿಮ್ಗೆ ಏನು ಡಿಫರೆನ್ಸ್ ಕಾಣ್ತದೆ? ಯಾವುದು ತುಂಬಾ ಕಷ್ಟ ಅಂತ ಎನಿಸ್ತದೆ? ಅಲ್ಲ, ನನಗೆ ರೆಕಾರ್ಡಿಂಗ್ ನಾನು ಮುಂಚೆನೆ ಮಾಡಿ ಮಣಿಕಂಠ ನಾಟಕದಲ್ಲಿ ಮಾಡಿ ಅಭ್ಯಾಸ ಇತ್ತು, ಹಾಗೆ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ನಮಗೆ ಅಷ್ಟು ಅದರ ಇದೆಲ್ಲ ಕಡಿಸ್ತಾರೆ, ಟ್ರೈನಿಂಗ್ ಉಂಟು, ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೆ. ಅದರಲ್ಲಿ ಫಸ್ಟಿಗೆ ಎಲ್ಲ ಡೈಲಾಗ್ಸ್ ಎಲ್ಲ ರೆಡಿ ರೆಕಾರ್ಡಿಂಗ್ ಆಗಿ? ಹೌದೌದು, ರೆಕಾರ್ಡಿಂಗ್ ಆದಮೇಲೆ ನಮಗೆ ಫಸ್ಟ್ ಅದು ಡೈಲಾಗ್ಸ್ ಎಲ್ಲ ಕಲಿಸ್ತಾರೆ. ಆಮೇಲೆ ನಾವು ಅದಕ್ಕೆ ರೆಡಿ ಆಗಿರಬೇಕು. ಅದು ಫಸ್ಟಿಗೆ ಅವರೆಲ್ಲ ಅದಕ್ಕೆ ಬೇಕಾದಾಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ, ನಮಗೇನೆ ಕಲಿಸ್ತಾರೆ. ಫಸ್ಟಿಗೆ ಅದರ ಆಡಿಯೋ ಎಲ್ಲ ಕಲಿಸ್ತಾರೆ, ಆಡಿಯೋ ಪ್ರಾಕ್ಟೀಸ್ ನಾವು ಮನೆ ಪ್ರಾಕ್ಟೀಸ್ ಮಾಡ್ತಾರೆ. ಆ ನಂತರ ಎಲ್ಲ ಸೆಟ್ ಆದಮೇಲೆ ದೊಡ್ಡ ಹಾಲಲ್ಲಿ ಅದು ಆಡಿಯೋ ಎಲ್ಲ ಹಾಕಿ, ಸೌಂಡ್ ಸಿಸ್ಟಮ್ ಎಲ್ಲ ಹಾಕಿ ನಮಗೆ ಪ್ರಾಕ್ಟೀಸ್ ಮಾಡಿ ಸೆಟ್ ಮಾಡಿ ಕಲಿಸ್ತಾರೆ, ಸೆಟ್ಟಿಂಗ್ ಎಲ್ಲ ಹಾಕಿ. ಈಗ ನಿಮ್ಮದೇ ಆದ ಪವನ ಕಲಾವಿದರು ಕುಡ್ಲ ಏನೋ ತಂಡವನ್ನು ಕಟ್ಟಿಕೊಂಡಿದ್ದೀರಿ. ಈ ತಂಡ ಕಟ್ಟೋ ಉದ್ದೇಶ ಏನು? ಅಂದ್ರೆ ತುಂಬಾ ಹೊಸ ಕಲಾವಿದರಿಗೆ ಅದು ಅವಕಾಶ ಕೊಡ್ತಾ ಇದೆ. ಆ ತಂಡದ ಬಗ್ಗೆ ನೀವು ಮಾತಾಡೋದಾದ್ರೆ? ಆಕ್ಚುಲಿ ನಾನು ತಂಡ ಕಟ್ಟಬೇಕಂತ ಯಾವುದೇ ಇದು ಇರಲಿಲ್ಲ ನಮ್ದಲ್ಲಿ. ಮುಂಚೆ ಕೆಲವು ಮಾಡ್ತಾ ಹುಡುಗರು ಹೇಳ್ತಿದ್ರು, ಅವಾಗ ನಾಟಕ ಅವನು ಬೇರೆ ತಂಡದಲ್ಲಿಲ್ಲ, ನಾನು ಅದೇ ಸಿವಿಲ್ ಬೇರೆ ಬೇರೆ ತಂಡ ಮಾಡ್ತಿದ್ದೆ. ಆವಾಗ ಹೀಗೆ ಅವರಲ್ಲಿ ಕಿಶೋರ್ ನಮ್ಮನೆ ಒಂಜಿ ಮನ್ಪುಗೆ ಏನ ತಂಡ ಮಾಡುವ ಅಂತ ಹೇಳಿದರು. ಆ ನಂತರ ಮತ್ತೆ ನೋಡಿದೆವು, ನಾವು ಒಂದು ಸಲ ಮಾತಾಡಿ ಎಲ್ಲ ನಮ್ಮದೇ ಲೋಕಲ್ಗೆಲ್ಲ ಕಾರ್ಯಕ್ರಮ ಸಿಗ್ತದೆ ನಮಗೆಲ್ಲ. ಹಾಗೆ ನಾವೆಲ್ಲ ಒಟ್ಟಿಗೆ ಸೇರಿ ಇಳಿದೆವು. ಅದನ್ನು ಪವನ ಕಲಾವಿದ ತಂಡ ಅಂದರೆ ಇದು ಹೆಸರು ಮಾತ್ರ, ನಾನು ಒಟ್ಟಿಗೆ ಅದರಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಿದ್ದದು. ಅಂದರೆ ನಮಗೆ ಈಗ ಸಟ್ಟಿಂಗ್ ಎಲ್ಲ ಮಾಡಬೇಕಿದ್ರೆ ತುಂಬ ಖರ್ಚುಂಟು. ಅದಕ್ಕೆ ನಾವೆಂತ ಮಾಡಿದೆವು ಅಂದರೆ ಸಟ್ಟಿಂಗ್ ಅದಕ್ಕೆ ಬೇಕಾದ ಐಟಮ್ಸನ್ನು ನಾವು ತರ್ತಿದ್ದದು. ನಮ್ಮಲ್ಲಿ ಒಬ್ಬರು ವೆಲ್ಡರ್ ಇದ್ದರು, ಉದಯ ಕುತ್ತಾರ್ ಅಂತ. ಅವರು ಅದಕ್ಕೆ ಅವರ ಮನೆಗೆ, ನಮ್ಮ ಮನೆಯಲ್ಲೇ ಸಟ್ಟಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಿದ್ದದ್ದು. ಯಾಕಂದರೆ ಅಷ್ಟು ದೊಡ್ಡ ಅಮೌಂಟ್ ಆಗುವಷ್ಟು ನಮಗೆ ಸಹ ಇದಿರಲಿಲ್ಲ, ಯಾಕಂದರೆ ನಾವೆಲ್ಲ ಲೋಕಲೇ ಇದು. ಅದರೊಟ್ಟಿಗೆ ನಮಗೆ ಒಂದು ಕೆಲವೊಂದು ಆರ್ಟಿಸ್ಟ್ಗಳಿದ್ದರು, ಮತ್ತೊಂದು ನಾವು ಹೊಸ ಆರ್ಟಿಸ್ಟ್ಗಳನ್ನು ಸೆಟ್ ಮಾಡಿ ಅವರಿಗೆ ಸಹ ಒಂದು ಚಾನ್ಸ್ ಕೊಡುವಂತಾಯಿತು. ಅದರಲ್ಲಿ ನಮಗೆ ಒಳ್ಳೆಲ್ಲ ಆರ್ಟಿಸ್ಟ್ ಸಿಕ್ಕಿದ್ರು. ಒಟ್ಟಿಗೆ ನಮಗೆ 22 ಶೋ ಆಗಿದೆ. ಅದು 22 ಶೋ ಆಗಿದೆ. ಮತ್ತೆ ಈಗ
ನಾಟಕ ರಂಗಕ್ಕೆ ಬರುವವರಿಗೆ ಕೆಲವರು ನಾಟಕವನ್ನು ವೃತ್ತಿಯಾಗಿ ತಗೊಳ್ತಾರೆ, ಇನ್ನೊಬ್ರು ಪ್ರವೃತ್ತಿಯಾಗಿ ತಗೊಳ್ತಾರೆ. ನಿಮ್ಮ ಪ್ರಕಾರ ಇದರಲ್ಲಿ ಯಾವುದು ಒಳ್ಳೆಯದು ಈಗಿನ ನಾಟಕದ ಕಂಡೀಷನ್ಸ್ ಎಲ್ಲ ನೋಡಿದಾಗ? ವೃತ್ತಿ ಅಂತ ಇರಬೇಕಂತ ನನ್ನ ಅನಿಸಿಕೆ. ಯಾಕಂದರೆ ನಾಟಕ ಎಲ್ಲ ಟೈಮಲ್ಲಿ ಇರುವುದಿಲ್ಲ. ಈಗ ನಮ್ಮದು ದೊಡ್ಡ ತಂಡದಲ್ಲಿ ಇರ್ತದೆ, ಬೇರೆ ಬೇರೆ ತಂಡದಲ್ಲಿ ಕೆಲವು ಇರುವುದಿಲ್ಲ. ಆವಾಗ ವೃತ್ತಿ ಸಹ ಬೇಕಾಗ್ತದೆ. ಯಾಕಂದರೆ ಈಗ 2-3 ತಿಂಗಳು ಕೆಲವು ಇರುವುದಿಲ್ಲ, ಆ ಟೈಮಲ್ಲಿ ಬೇರೆ ಯಾವುದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ವೃತ್ತಿ ಒಟ್ಟಿಗೆ ಅದನ್ನು ಪ್ರವೃತ್ತಿಯಾಗಿ ತಗೊಂಡ್ರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಈ ಕಲಾ ಜೀವನದಲ್ಲಿ ನಿಮಗೆ ಒಂದು ಮರೆಯಲಾಗದ ಘಟನೆ ಅಂತ ಯಾವತ್ತಾದ್ರೂ ಆಗಿದೆ? ನೀವು ಯಾವತ್ತಾದ್ರೂ ಅದನ್ನು ನೆನಪಿಸ್ತಾನೆ ಇರ್ತೀರ ಅಂತ ಹೇಳಿದ್ರೆ? ಅದು ಸ್ಟಾರ್ಟಿಂಗ್ ಒಂದ್ಸಲ, ಅದೇ ನಾನು ಫಸ್ಟ್ಗೆ ನಾಟಕ ಆದ ನಂತರ ಅದು ಬೇರೊಂದು ತಂಡಕ್ಕೆ ಹೋಗಬೇಕಿತ್ತು. ಆ ತಂಡದಲ್ಲಿ ಆ್ಯಕ್ಚುಲಿ ನಾನು ಮಾಡಲಿಕ್ಕಲ್ಲ, ಬೇರೊಬ್ಬ ಆರ್ಟಿಸ್ಟ್ ಮಾಡಬೇಕಿತ್ತು. ಆ ದಿವಸ ಅವು ಬರಲಿಲ್ಲ. ಅವರು ಇಡೀ ದಿವಸ ಫೋನ್ ಮಾಡ್ತಿದ್ರು. ಅವನು ಫೋನ್ ಸಹ ತೆಗಿತಿರಲಿಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ. ಲಾಸ್ಟಿಗೆ ಅದರ ಪರಿಚಯದವರು ಹೇಳಿದ್ರು, ನಾನು ಅದು ನಾಟಕ ನೋಡಿದ್ದೆ, ವಿಡಿಯೋ ಸ್ವಲ್ಪ ಸ್ವಲ್ಪ ಮಾಡಿದ್ದೆ, ಒಂದು ಯಾವಾಗಲೂ ಬೇಕಾಗ್ಬೋದು. ಬೆಳಿಗ್ಗೆ ಹೇಳಿದ್ರು ಅವರು ಹೀಗೆ ಫೋನ್ ತೆಗಿದ್ದಿಲ್ಲ, ನೀವೊಂದು ಸಲ ನೋಡಿ ರೆಡಿ ಮಾಡಿ ಇಡು ಅಂತ. ಬೆಳಿಗ್ಗೆ ನೋಡಿ ರೆಡಿ ಮಾಡ್ತಿದ್ದೆ. ಮತ್ತು ಸಾಯಂಕಾಲ ಆಗುವಾಗ ಲಾಸ್ಟ್ 40 ಅವರ್ ಬೈಕಲ್ಲಿ ಹುಡ್ಕೊಂಡು ಹೋದ್ವು. ಅವ ಸಿಕ್ಕಿದ, ಬರುವುದಿಲ್ಲ ಅಂತ ಹೇಳಿದ. ಅದು ವಿಷಯ ಬೇರೆ ಇರ್ಬೋದು, ಅದು ಬೇಡ. ಲಾಸ್ಟಿಗೆ ನಮಗೆ ಲಾಸ್ಟ್ ಆಯಿತು, ನಾನು ರೆಡಿ ಆದೆ. ರಾತ್ರಿ ಅದಕ್ಕೆ ಬೇಕಾದ ಡ್ರೆಸ್ ಆಗಬೇಕು, ಸ್ಕ್ರಿಪ್ಟ್ ಅವು ಕೊಟ್ಟ ಆಗಿದ್ದದ್ದು ನೋಡಿದ್ದೆ ನಾನು. ಅದು ಎಲ್ಲ ರೆಡಿ ಮಾಡಿಕೊಂಡು 8 ಗಂಟೆ ನಂತರ ಹೋದದ್ದು. ಎಲ್ಲ ರೆಡಿಯಾಗಿ ಹೋದು. ನಾನು ಮತ್ತೆ ಅವ್ರು ಕರ್ಕೊಂಡು ಹೋದ್ದು. ಅದು ಬೆಳ್ತಂಗಡಿ ಆಚೆ ಒಳಗಡೆ, ತುಂಬ ಒಳಗಡೆ ಹೋಗಬೇಕಿತ್ತು. ಅಲ್ಲಿ ಹೋಗಿ ಒಂದು ಕಡೆ ನಾಟಕ ಆಗ್ತಿತ್ತು. ನಾನು ಅವ್ರ ತಿಳಿದೆ, ನಾಟಕ ಶುರು ಆಯಿತು ಮಾರೆ, 12 ಗಂಟೆ ಆಗಿ, ನಾವು ಅಲ್ಲಿ ಮುಟ್ಟುವಾಗಲೇ 12 ಗಂಟೆ ಆಯಿತು. ನಾಟಕ ಶುರುವಾಗಿದೆ ನೋಡುವಾಗ, ಅದು ಅವ್ರದ್ದಲ್ಲ ಬೇರೇನು. ಹಾಗೆ ಅಲ್ಲಿಂದ ಹೋಗುವಾಗ ಲಾಸ್ಟ್ಗೆ ಆ ನಾಟಕದ ಜಾಗಕ್ಕೆ ಮುಟ್ಟುವಾಗ ಸಾಧಾರಣ 1-1.5 ಗಂಟೆ ಏನಾಗಿದೆ. ಅಲ್ಲಿ ನಾಟಕ 2.5 ಗಂಟೆ ನಂತರ ಸ್ಟಾರ್ಟ್. ಅಂದರೆ ಹೊತ್ತೆ ಕೋಲೆ ಎಲ್ಲ ಇರ್ತದೆ, ಆ ಕೋಲೆ ಎಲ್ಲ ಆದ ನಂತರ ಈ ಕೆಲವು ಹೋಗಬೇಕಲ್ಲ, ಅಲ್ಲಿಗೆ 2.5 ಗಂಟೆ ನಂತರ ನಾಟಕ. ಅಲ್ಲಿಗೆ ಹೋಗುವಾಗ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಬೈತಿದ್ದಾರೆ, ನೀವು ನಾಟಕ ನಿಂತ ಡಂಬರಾಟ ಎನಿಸಿದ್ರು, ಹಾಗೆ ತುಂಬ ಬೈದರು ಅವರಿಗೆ. ನನಗೆ ಸಹ ಬೇಸರ ಆಯಿತು. ಮತ್ತು ನಾನು ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅವರೊಟ್ಟಿಗೆ. ನನಗೆ 1 ಗಂಟೆ ಟೈಮ್ ಸಿಕ್ಕಿತ್ತು. ಅವರೊಟ್ಟಿಗೆ ಡೈಲಾಗ್ ಎಲ್ಲ ಇದು ಮಾಡಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಮಾಡಿದೆ. ನಾಟಕ ಆದ ನಂತರ ಆ ಬೈದವರೇ ಹಾಂ ಸಾರಿ, ಅದು ಇದು ಮಾಡಿದ್ರೆ ಬೇಸರ ಮಾಡಬೇಡಿ ಇಲ್ಲ ಅಂತೇಳಿ ಬೈದವರು ಮತ್ತೆ ಹೇಳಿ ಸಾರಿ ಹೇಳಿದರು. ಅದೊಂದು ಯಾವತ್ತು ಈ ನಾಟಕ ಜೀವನದಲ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದು ಕಷ್ಟದ ಸಂದರ್ಭ, ಈಗ ಕಲಾವಿದರಿಗೆ ಕೆಲವೊಮ್ಮೆ ಕಷ್ಟದ ಸಂದರ್ಭ ಇರ್ತದೆ, ಆಗ ನಿಮ್ಗೆ ಈ ನಾಟಕ ರಂಗ ಬೇಡ, ಇದನ್ನು ಬಿಟ್ಟು ಬಿಡುವ ಅಂತಹ ಪರಿಸ್ಥಿತಿ ಯಾವತ್ತಾದ್ರೂ ನಿಮ್ಗೆ ನಿಮ್ಮ ಮನಸ್ಸಿಗೆ ಬಂದಿದೆ ಸರ್? ಲಾಸ್ಟ್ ಟೈಮ್ ಅಂದರೆ ನಾನು ಅದೇ ಈ ಕೆಲಸ ಕಡಿಮೆ ಇರುವಾಗ, ಯಾಕಂದರೆ ಮನೆಯಲ್ಲಿ ನಮ್ಮದು ಕೆಲಸ ನಂಬಿ ಮನೆಯಲ್ಲೇ ಇರೋದು, ಯಾಕಂದರೆ ಬೇರೆ ಯಾವುದು ಇದಿಲ್ಲ. ಅದಕ್ಕೋಸ್ಕರ ಬೇಡ ಅಂತಲ್ಲ, ಅದು ಇಲ್ಲದಿದ್ದರೆ ಸಾಗುವುದಿಲ್ಲ. ಈ ನಾಟಕ ಮಾಡಿದ ನಂತರ ಅದು ನಮಗೆ ಮಾಡದಿದ್ದರೆ ಅದೊಂಥರ ಏನೋ ಕಳ್ಕೊಂಡಾಗೆ ನಾವು ಇದಾಗ್ತದೆ. ಅದಕ್ಕೋಸ್ಕರ ಹಾಗಂತ ಏನು ಇದಾಗಲಿಲ್ಲ ನನಗೆ, ನಾಟಕ ಬೇಡ ಇದೆ ಅಂತ ಹಾಗೆಂತ ಏನಿಲ್ಲ. ಆದರೆ ಒತ್ತೇನು ಸ್ವಲ್ಪ ದೂರ ಇದ್ದದ್ದು ಸ್ವಲ್ಪ ಸಮಯ ಇದ್ದೆ, ಯಾಕಂದರೆ ಇದರಿಂದ ಅಂದರೆ ಮಾಡ್ತಿದ್ದೆ, ಕಂಪ್ಲೀಟ್ ಬಿಟ್ಟಿರಲಿಲ್ಲ, ಬೇರೆ ಬೇರೆ ತಂಡಗಳಲ್ಲಿ ಮಾಡ್ತಿದ್ದೆ. ಈಗ ಮುಂಚೆ ಎಲ್ಲ ನಾಟಕಕ್ಕಿದ್ದ ಒಲವು ಈಗಿನ ಒಲವಿಗೆ ಸ್ವಲ್ಪ ಜನಗಳಲ್ಲಿ ಕಡಿಮೆ ಆಗಿದೆ, ಇದಕ್ಕೆ ನಿಮಗೆ ಕಾರಣ ಏನಂತ ಎನಿಸ್ತದೆ? ಇಲ್ಲ, ಈಗ ನಾಟಕಕ್ಕೆ ಒಲವು ಕಡಿಮೆ ಇದೆ. ಈಗ ನಿಜವಾಗಿ ವಾಪಸ್ ಜನಗಳೆಲ್ಲ ಜನ ಬರ್ತಾ ಇದ್ದಾರೆ ಮುಂಚಿನ ಅವರಿಗಿಂತ. ಈಗ ನಾಟಕ ನೀವು ನೋಡ್ತೇವೆ, ನೀವು ಚಲನಚಿತ್ರ ಕಲಾವಿದರಿಗೆ ಎಷ್ಟು ಮರ್ಯಾದೆ ಸಿಗ್ತದ, ಅಷ್ಟೇ ಮರ್ಯಾದೆ ಈಗ ನಾಟಕ ಕಲಾವಿದರಿಗೆ ಸಹ ಸಿಗ್ತಾ ಇದೆ. ಯಾಕಂದರೆ ಪರಿಚಯ, ಈಗ ನಾವೇ ಇಲ್ಲಿ ಕೆಲವು ಕಡೆ ಹೋಗುವ ನಮ್ಗೆ ಗೊತ್ತಿರೋದಿಲ್ಲ ಯಾರು ಅಂತ, ಅವ್ರು ನಮ್ಮ ಹೆಸರು ಕರೆದು ಹೇಳ್ತಾರೆ, ಗುರುತಿಸ್ತಾರೆ. ಆವಾಗ ನಮಗೆ ಸಹ ಖುಷಿ ಆಗ್ತದೆ, ನಮ್ಮನ್ನು ಗುರುತಿಸೋರು, ಈಗ ನಮ್ಮನ್ನು ಸಹ ಗುರುತಿಸೋರು ಎಲ್ಲ ಇದ್ದಾರೆ ಅಂತ. ಅದೀಗ ಈಗ ಮತ್ತೆ ನಾಟಕ ತುಂಬ ಈಗ ನೀವು ನೋಡಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಲ್ಲ ಮಂಗಳೂರಲ್ಲಿ ಸುಮಾರು 75-80 ತಂಡಗಳೇನಷ್ಟು ಉಂಟು. ಎಲ್ಲ ತಂಡದವರೊಂದು ಈಗ ಹೊಸ ತಂಡ ಬರ್ತಾ ಉಂಟು, ಮಾಡ್ತಿದ್ದಾರೆ. ಹಾಗಾದರೆ ಎಷ್ಟು ಸಾಧಾರಣ ಒಂದು ತಂಡದಲ್ಲಿ 20 ಜನ ಅಂದರು, ಎಷ್ಟೋ ಹೊಸ ಕಲಾವಿದರು ಬರ್ತಾ ಇದ್ದಾರೆ. ಅದು ನಮಗೊಂದು ಒಳ್ಳೆಯ ಖುಷಿಯ ವಿಷಯ. ಈ ಕಲೆಗೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಖಂಡಿತ, ಆದ್ರೆ ಸಹ ನಿಮ್ಗೆ ಕಲಾ ಜೀವನ ಏನು ಕೊಟ್ಟಿದೆ ಅಂತ ಕೇಳಿದ್ರೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಲೆ ಜೀವನ ನಮಗೆ ಹೆಸರು ಕೊಟ್ಟಿದೆ ಅಷ್ಟೇ, ಊಟ ಕೊಟ್ಟಿದೆ, ಹೆಸರು ಕೊಟ್ಟಿದೆ. ಈಗ ಇನ್ನು ಈ ಕಲಾ ಜೀವನಕ್ಕೆ ಬರುವವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಲಾ ಜೀವನ ಬರುವವರಿಗೆ ಆದರೆ ಅದರ ಮೇಲೆ ಇದು ಪ್ರೀತಿ ಇರಬೇಕು. ಈಗ ನಾನು ಹೇಳಿದಂತ ಬಂದರೆ ಸಾಧ್ಯ ಆಗುದಿಲ್ಲ, ಯಾಕಂದ್ರೆ ಅದರ ಮೇಲೆ ನನಗೆ ಕಲಿಬೇಕು.
ಈಗ ನಮಗೆ ಸಹ ಹಾಗೆ ಇನ್ನೂ ಸಹ ಹೆಚ್ಚು ಬೇರೆ ಬೇರೆ ಕಲಿಬೇಕು ಅಂತ. ಮತ್ತು ನಾನು ಹೇಳಿದಂತ ಬಂದರೆ ಬಂದು ಅದಕ್ಕೆ ಮಾತ್ರ ಸೀಮಿತ ಅವರ ಆಗ್ತದೆ. interest. ಯಾಕಂದ್ರೆ ಅವರಿಗೆ ಸಹ ಅದು ಬಂದ ಮೇಲೆ ಅವರಿಗೆ ಸಹ ಇಂಟ್ರೆಸ್ಟ್ ಇರಬೇಕು, ನಾನು ಹೀಗೆ ಮಾಡಬೇಕು, ಇನ್ನೂ ಸಹ ಬೇರೆ ಬೇರೆ ಮಾಡಬೇಕು, ನನಗೆ ಆರೋಗ್ಯ ಅದರ ಬಗ್ಗೆ ಇದಿರಬೇಕು. ನಾವು ಸಹ ಈಗ ಬೇರೆ ಬೇರೆ ಕೊಡುವಾಗ ನಮಗೆ ಈಗ ಕೆಲವು ಸಲ ಒಂದು 3 ದಿವಸ ನಾಟಕ ಮಾಡಲಿಕ್ಕೆ 2 ದಿವಸದಲ್ಲಿ ನಾಟಕ ನಡೆಸಿದೆ. ಆ ಸ್ಕ್ರಿಪ್ಟ್ ರಾತ್ರಿ 2 ಗಂಟೆ ರಾತ್ರಿ ತನಕ ಕೂತ್ಕೊಂಡು ನಾವು ರೀಡಿಂಗ್ ಮಾಡ್ತೀವಿ. ಯಾಕಂದರೆ ನಮಗೊಂದು ಕೊಟ್ಟ ಮೇಲೆ ಅದು ನಾವು ಅಲ್ಲಿಗೆ ಹೋದ್ಮೇಲೆ ನಮ್ಮ ಜವಾಬ್ದಾರಿ ಕರೆಕ್ಟಾಗಿ ಅವರಿಗೆ ಮಾಡೋದು. 2-2.5 ಗಂಟೆ ರಾತ್ರಿಗೆ ಸಹ ಕೂತು ಆ ಸ್ಕ್ರಿಪ್ಟ್ ನೋಡಿ ರೆಡಿ ಮಾಡಿ ಹೋದ ದಿವಸ ಉಂಟು. ನಿಮ್ಮ ಈ ಕಲಾ ಜೀವನದಲ್ಲಿ ನಿಮ್ಗೆ ಮುಂದಿನ ಆಸೆ ಕನಸುಗಳಂತ ಇದ್ರೆ ಅದೇನು ಸರ್? ಬೇರೆ ಬೇರೆ ಪಾತ್ರ ಮಾಡಬೇಕಂತ ಉಂಟು. ಹಾ. ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಪಾತ್ರ ಮಾಡಬೇಕಂತ ಉಂಟು. ಮತ್ತು ಈಗ ನಾನು ಕನ್ನಡ, ತುಳು, ಕನ್ನಡ, ತೆಲುಗು ಪಿಕ್ಚರಲ್ಲಿ 3 ಫಿಲ್ಮಲ್ಲಿ ಮಾಡಿದೆ. ಇನ್ನೊಂದು ಮಲಯಾಳಿ ಮತ್ತು ಹಿಂದಿ ಫಿಲ್ಮಲ್ಲಿ ಮಾಡಬೇಕಂತ ಉಂಟು. ಆಗ್ಲಿ ಸರ್, ಅದು ಸಹ ಆಗ್ತದೆ. ಈಗ ನೀವು ಮಾಡಿದ ಪಾತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಪಾತ್ರ ಮತ್ತೆ ತುಂಬ ಮನಸ್ಸಿಗೆ ಹತ್ತಿರವಾದ ಪಾತ್ರ ಅಂದರೆ? ಅಲ್ಲ, ನಾನು ಮಾಡಿದೆಲ್ಲ ಸಾಧಾರಣ ಎಲ್ಲ ಅದು ನನಗೆ ನನ್ನ ಇದಕ್ಕೆ ಮ್ಯಾಗೆ ಕೊಟ್ಟದ್ದೆಲ್ಲ ಪಾತ್ರ. ಆ್ಯಕ್ಚುಲಿ ಅವರು ಬರೆಯುವಾಗಲ್ಲ ಸಹ ನನ್ನನ್ನು ನೋಡಿ ಅದಕ್ಕೋಸ್ಕರ ಸ್ಕ್ರಿಪ್ಟ್ ಸಹ ಮಾಡಿದ್ರು, ಬೇರೆ ತಂಡದಲ್ಲಿ ಮಾಡಿರುವಾಗ. ಮತ್ತು ಬದಲಿಗೆಲ್ಲ ಹೋಗಿದ್ದೆ ನಾನು, ಒಂದು ಡಾಕ್ಟ್ರಲ್ಲಿ ಸಹ ಮಾಡಿದ್ದೆ ಬೇರೆ ಬದಲಿಗೆ ಹೋಗಿ. ನೀವೀಗ ಹೇಳಿದ್ದು ನೀವು ನಾಟಕ ಬರಲಿಕ್ಕೆ ನಿಮ್ಮ ನಾಟಕ ಗುರುಗಳು ವಿಜಯ್ ಕೋಡಿಬೈಲ್ ಅಂತ. ಸೊ ಅವರ ಬಗ್ಗೆ ಹೇಳುವುದಾದ್ರೆ? ಒಬ್ಬ ವ್ಯಕ್ತಿ ಕಲ್ಲನ್ನು ಕೆತ್ತಿದ್ರೆ ಮಾತ್ರ ಶಿಲ್ಪ ಆಗೋದು. ಹಾಗೆ ಅವರೊಟ್ಟಿಗೆ ಆ್ಯಕ್ಟಿಂಗ್ ಕಲಿತವರು ಎಲ್ಲಿ ಸಹ ಹೋಗಿ ಮಾಡ್ಬೋದು. ಯಾಕಂದರೆ ಅವರು ಅಷ್ಟು ಸಿಸ್ಟಮೇಟಿಕ್ಕಾಗಿ ಕಲಿಸ್ತಾರೆ. ಒಂದು ಶಿಸ್ತು ಕಲಿಸ್ತಾರೆ, ಒಂದು ಟೈಮಿಂಗ್ ಕಲಿಸ್ತಾರೆ, ಮತ್ತೊಂದು ಅದು ನಾಟಕದಲ್ಲಿ ಹೇಗೆ ಮಾಡಬೇಕು, ಒಂದು ಪಾತ್ರ ಕೊಟ್ಟರೆ ಆ ಪಾತ್ರವನ್ನು ಹೇಗೆ ಮಾಡಬೇಕು ಅದನ್ನು ಫಸ್ಟ್ ಕಲಿಸ್ತಾರೆ. ಯಾಕಂದರೆ ನಾವು ಸ್ಟೇಜಿಗೆ ಹೋಗಿ ಹೇಗೋ ಮಾತಾಡಿ ಏನು ಮಾತಾಡಿದ್ರೆ ನಮ್ಮದು ಪಾತ್ರ ಏನು, ಆ ಪಾತ್ರದ ಬಗ್ಗೆ ನಾನು ಹೇಗೆ ಮಾಡಬೇಕು ಅದನ್ನು ಮೇನ್ ಕಲಿಸ್ತಾರೆ. ನಮಗೆ ಬೇಕಾದಾಗೆ ಮಾತಾಡುವಾಗಿಲ್ಲ, ನನಗೆ ಆ ಪಾತ್ರ ಕೊಟ್ಟ ಪಾತ್ರವನ್ನು ಆ ಪಾತ್ರಕ್ಕೆ ನಾವು ಇದಾಗಬೇಕು. ಅದು ಯಾಕಂದರೆ ನಮಗೆ ಅದು ಇದ್ದ ಕಾರಣ ಈಗ ನಾನು ಸಹ ಬೇರೆ ಕಡೆ ಹೋದ್ರು ಸಹ ಅವರೊಟ್ಟಿಗೆ ಇದ್ದ ಕಾರಣ ನಾನು ಸಹ ಬೇರೆಗೆ ಯಾವ ತಂಡಕ್ಕೆ ಹೋದ್ರು ಸಹ ನಾಟಕ ಫಸ್ಟ್ ಟೈಮನ್ನು ಮಾಡ್ತೇನೆ. ನಾವು ಹೋಗಿ ಅಲ್ಲಿ ನಮ್ಮನ್ನು ಕಾಯುವಾಗಿಲ್ಲ, ನಾವು ಹೋಗಿ ಅಲ್ಲಿ ರೆಡಿ ಇರ್ತೇವೆ ಶಿಸ್ತು ಸಾಗಿ. ನಾವು ಬೇರೆ ಕಡೆ ಹೋದ್ರು ಸಹ ಈಗ ನಮ್ಮ ಅಲ್ಲಿ ಸಹ ನಾವು ಪ್ರಾಕ್ಟೀಸ್ ಆಗುವಾಗ ಮೊಬೈಲಲ್ಲಿ ಮಾತಾಡೋದು ಅದೆಲ್ಲ ಏನಿಲ್ಲ. ಮೊಬೈಲ್ ಯಾರ ಹತ್ರ ಇದ್ದಂದ್ರೆ ಗೊತ್ತಾಗೋದಿಲ್ಲ, ಅದೆಲ್ಲ ಸೈಲೆಂಟೇ. ನಾವು ಸಹ ಬೇರೆ ಕಡೆ ಹೋದರೂ ಸಹ ನಮ್ಮ ಮೊಬೈಲನ್ನು ಸೈಲೆಂಟ್ ಮಾಡಿ ಇಡ್ತೀವಿ. ನಮ್ಮದು ಪ್ರಾಕ್ಟೀಸ್ ಆಗುವಾಗ ಅಲ್ಲಿ ಆಗುವಾಗ ಸೈಲೆಂಟ್ ಮಾಡಿ ಇಟ್ಟಿದ್ದು. ಈ ಕಾರ್ಯಕ್ರಮದ ಮುಖಾಂತರ ನೀವು ವೀಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ಅಥವಾ ನಿಮಗೆ ಯಾರಿಗಾದರೂ ಥ್ಯಾಂಕ್ಸ್ ಎಂತಾದರೂ ಹೇಳಲಿಕ್ಕಿದ್ರೆ ಏನು ಹೇಳ್ತೀರಾ? ನಾನು ಈ ಕಾರ್ಯಕ್ರಮ ಹೇಳೋದಂದರೆ, ನಾನು ಈಗ ಕಿಶೋರ್ ಡಿ.ಕೆ. ಕುಂಪಾರ ನಾಟಕ ಒಬ್ಬ ಕಲಾವಿದ ಅಂತ ಹೆಸರು ಬರಬೇಕಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ರಂಗಭೂಮಿ ಗುರುಗಳು ವಿಜಯ್ ಕುಮಾರ್ ಕುಡಿಯವರು. ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದರೆ ನನ್ನನ್ನು ಒಬ್ಬ ಕಲಾವಿದನಾಗಿ ಮಾಡಿದವರು, ಸಣ್ಣ ಕಲಾವಿದ ನನ್ನನ್ನು ಮಾಡಿದವರು ಅವರು. ಅವರಿಗೆ ಈ ಮೂಲಕ ನಾನು ಖಂಡಿತವಾಗಿ ಅಭಿನಂದನೆ ಹೇಳ್ತೇನೆ. ಯಾಕಂದರೆ ನಮ್ಮನ್ನು ಸಹ ಈಗ ಬೇರೆ ಕಡೆ ಹೋಗುವಾಗ ಪರಿಚಯ ಕೆಲವರು ಹೇಳ್ತಾರೆ, ಕರೆದು ಹೇಳ್ತಾರೆ. ಅದಕ್ಕಾಗಿ ಅವರಿಗೆ ನಾನು ಚಿರಋಣಿ ಆಗಿದ್ದೇನೆ ಯಾವಾಗಲೂ. ಓಕೆ ಸರ್, ಇಷ್ಟೊತ್ತು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದದಕ್ಕೆ ಥ್ಯಾಂಕ್ ಯು. ನಿಮ್ಮ ಕಲಾ ಜೀವನವಾಗಿರಲಿ, ವೈಯಕ್ತಿಕ ಜೀವನವಾಗಿರಲಿ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ನಾನು ಸ್ಪಂದನ ವಾಹಿನಿ ಪರವಾಗಿ ಕೇಳಿಕೊಳ್ತೇನೆ. ಪುರಸಭೆ ಸದಸ್ಯ ಕೂಡ ಆಗಿದ್ದೆ, ನಮ್ಮದು ಅಲ್ಲಿ ಪುರಸಭೆ ಸದಸ್ಯ ಆಗಿದ್ದೆ. ಚೆನ್ನಾಗಿ ಹೇಳ್ಬೋದಾ? ಹೇಳಿ. ಒಂದು ಅಂತೇಳಿ ನನಗೆ 2 ಗುರುಗಳು ಸಿಗ್ತಾರೆ. ಒಂದು ನಂದು ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಅಂತ ನಮ್ಮ ಸತೀಶ್ ಕುಂಪಾಲ ಅಂತಿದ್ದಾರೆ, ನಮ್ಮ ಮಂದಿರದ ಬಾಲಕೃಷ್ಣ ಮಂದಿರ ಅಧ್ಯಕ್ಷರು, ಈಗ ಅದು ಜಿಲ್ಲಾ ಪಂಚಾಯತ್ BJP ಜಿಲ್ಲಾ ಅಧ್ಯಕ್ಷರು. ಅದು ಇನ್ನೊಂದು ರಂಗಭೂಮಿ ಗುರುಗಳು, ನನ್ನ 2 ಗುರುಗಳು ನನಗೆ ಸಿಕ್ಕಿದ್ದಾರೆ. ಅದು ಎಲ್ಲರಿಗೂ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ಆ 2 ಗುರುಗಳ ಕೈಯಿಂದಲೇ ನಾನು ಸನ್ಮಾನ ಕೂಡ ಸ್ವೀಕಾರ ಮಾಡಿದ್ದೇನೆ, ಒಟ್ಟಿಗೆ 2 ಒಟ್ಟಿಗೆ ಸೇರಿ. ಅದು ನನಗೊಂದು ದೊಡ್ಡ, ನನಗೆ ನಾನು ಪೌರಸಭೆ ಸದಸ್ಯನಾಗಬೇಕಿದ್ರು ಸಹ ಅದಕ್ಕೆ ಕಾರಣ ಸತೀಶ್ ಕುಂಪಾಲ್ ಅವರು, ನಮ್ಮದು ಏರಿಯಾದವರು. 5 ವರ್ಷ ನನಗೆ ಸಿಕ್ಕಿತ್ತು. 5 ವರ್ಷದಲ್ಲಿ ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಿಯತ್ತಾಗಿ ಮಾಡಿದೆ. ಜನರಿಗೆ ಸಿಗುವ ಸೌಲಭ್ಯ ಏನು, ಅದು ಪಂಚಾಯತಿನ ಸಿಗುವ ಏನು, ಮತ್ತು ಈ 65 ವರ್ಷ ಮೇಲ್ಪಟ್ಟವರಿಗೆಲ್ಲ ಸಿಗುವ ಅಂಥದ್ದನ್ನೆಲ್ಲ ಮಾಡಿಕೊಟ್ಟಿದ್ದೇನೆ. ನಾನು ಈಗ ಸಹ ಮಾಡ್ತಾ ಇದ್ದೇನೆ, ಇನ್ನೂ ಸಹ ಮಾಡುವಷ್ಟು ಆಗಲಿ, ದೇವರು ನಿಮಗೆ ಶಕ್ತಿ ಕೊಡಲಿ. ಶಾಲೆ SDMC ಅಧ್ಯಕ್ಷ ಆಗಿದ್ದೆ. ಆ ಟೈಮಲ್ಲಿ ನಾನು ನಿಜ ಮೀಟಿಂಗಾಗಿ ಹೋಗಿದ್ದೆ ಅವತ್ತು. ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ SDMC ಹೈಸ್ಕೂಲಿದ್ದು ನನ್ನ ಅಕ್ಕನ ಮಗಳು ಹೋಗ್ತಿದ್ದರು, ಅವರಿಗೆ ಪೇರೆಂಟ್ಸ್ ಆಗಿ ನಾವಿದ್ದಾಗ
ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದರು. ಆವಾಗ ನನಗೆ ಎಂತ ಮಾಡಬೇಕಂತ ಹೋಗಲಿಲ್ಲ. ಲಾಸ್ಟ್ ಆಮೇಲೆ ನಾನು ಅಲ್ಲಿ ಮೂಲಭೂತ ಸೌಕರ್ಯ ಸ್ವಲ್ಪ ಇದಿತ್ತು, ಈ ಮಕ್ಕಳ ಟಾಯ್ಲೆಟ್ ಎಲ್ಲ ಸರಿ ಇರಲಿಲ್ಲ. ನಮಗೆ ಅದನ್ನು ನೋಡುವಾಗ ಬೇಸರ ಆಗ್ತಿತ್ತು. ಯಾಕಂದ್ರೆ ಸರ್ಕಾರಿ ಶಾಲೆ ಅಂತ ಆದಮೇಲೆ ಅದು ಸರ್ಕಾರಿ ಶಾಲೆದ ಪ್ರೈವೇಟ್ ಶಾಲೆಗಿಂತ ಚೆಂದ ಇರಬೇಕು, ನನಗೆ ಸಹ ಒಂದು ಇದಾಯಿತು, ಅದನ್ನು ಏನಾದರೂ ಚೇಂಜ್ ಮಾಡಬೇಕಂತ. ನನ್ನ ಅವರ ಚರ್ಚ್ ಗುಂಪಲ್ಲ ಅಂತ ಹೇಳಿದ್ದೆ, ಹೀಗೆ ನನಗೆ ಟಾಯ್ಲೆಟಲ್ಲಿ ನೋಡುವಾಗ ಅದನ್ನು ಫೋಟೋ ಎಲ್ಲ ತೆಗೆದು ಚೇಂಜ್ ಮಾಡಿ. ಅವರು ಸಹ ಅದಕ್ಕೆ ಸರಿ, ನೀವು ಒಂದು ಟೈಮ್ ಕೊಡು, ನನಗೆ ಏನೊಂದು ವ್ಯವಸ್ಥೆ ಮಾಡ್ತೇನೆ. ಲಾಸ್ಟ್ ಅವರು MCF ಅವ್ರ ಹತ್ರ ಮಾತಾಡಿದರು. MCFನವ್ರು ಬಂದರು, ಅದಕ್ಕೆ ಎಸ್ಟಿಮೇಟ್ ಎಲ್ಲ ಆಯಿತು. ಬಂದು ಲಾಸ್ಟಿಗೆ ಅವರು MCFನ ಕಾಂಟ್ಯಾಕ್ಟ್ ಬಂದರು. ಅವ್ರಿಗೆ ಗೊತ್ತಾಯ್ತು ನಾನೇ ಕಾಂಟ್ಯಾಕ್ಟ್ ಅಂತ ಹೇಳಿದರು. ಅವ್ರು ಹೇಳಿದರು ನೀವೇ ಮಾಡಿ ಕೆಲಸ, ಅದಕ್ಕೆ ಬೇಕಾದ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ರು, ನಿಮಗೆ ಹೇಗೆ ಬೇಕು ಹಾಗೆ ನೀವು ಅದು ಪ್ಲ್ಯಾನ್ ಮಾಡೋದು ಪ್ರಕಾರ ಕೊಟ್ಟಿದ್ರು. ಎಲ್ಲ ಅಮೌಂಟ್ ಸಹ ಕೊಟ್ಟಿದ್ದರು, ಅವರೇ ಕೊಡ್ತಾಯಿದ್ರು. ನೀವೇ ಮಾಡಿ, ಯಾವುದು ಸಹ ಹಲತ್ತು ಐಟಮ್ ಹಾಕಬೇಡಿ, ಹೊಸತೆ ತಂದೆಲ್ಲ ಹಾಕಿ ಅಂತ. ಒಳ್ಳೆ ಚಂದದ ಈಗ ಅಲ್ಲಿ ಟಾಯ್ಲೆಟ್ಸ್ ಉಂಟು. ಮುಂಚೆ ನೋಡು ನಮಗೆ ಬೇಸರ ಆಗ್ತಿತ್ತು. ಮತ್ತು ಅಲ್ಲಿ ಎಲೆಕ್ಷನ್ ಆಗೋ ಟೈಮ್ಗೆ ಈ ಬಾತ್ರೂಮ್ ಎಲ್ಲ ಇರಲಿಲ್ಲ. ಲಾಸ್ಟ್ ಅವರ ಹತ್ರ ಹೇಳಿದ್ರು ಒಂದು ಬಾತ್ರೂಮ್ ಸಹ ಬೇಕು, ಯಾಕಂದರೆ ಬಂದವರಿಗೆ ಪೊಲೀಸ್ನವ್ರು ಬರ್ತಾರೆ, ಟೀಚರ್ ಎಲ್ಲ ಬೇರೆ ಬೇರೆ ಸರ್ಕಾರಿ ಅವರು, ಅವರಿಗೊಂದು ಅಲ್ಲಿ ಉಳ್ಕೊಳ್ಳುವಾಗ ಅದಕ್ಕೊಂದು ಬೇಕು. ಅದು ಸಹ ಎಲ್ಲ ಮಾಡಿ ಚಂದ ಮಾಡಿ ಎಲ್ಲ ಟೈಲ್ಸ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟು. ಲಾಸ್ಟಿಗೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಇಷ್ಟೆಲ್ಲ ಮಾಡಿ ಕೊಟ್ಟು ನನಗೊಂದು ಮೇಲೊಂದು ನೀರಿದ್ದು ಟ್ಯಾಂಕ್ ಎಲ್ಲ ಬೇಕಿತ್ತು, ಯಾಕಂದರೆ ಒಂದು ಟ್ಯಾಂಕ್ ಆಯ್ತು ಮಾರ ಅಂತ ಹೇಳಿದೆ. ಅದು ಸಹ ಎಲ್ಲ ಮಾಡಿಕೊಟ್ಟ, ಎಲ್ಲ ಮಾಡಿಕೊಟ್ರು. ಅದು ಅದೇ ನನಗೆ ಸಾಮಾಜಿಕ ಕಾರ್ಯಕ್ರಮ ಏನಾದರೂ ಮಾಡಬೇಕಿದ್ರೆ ನನಗೆ ಅದು ಮೇನ್, ಅದು ನಮಗೆ ಸತೀಶ್ ಗುಂಪಲ್ಲ ಅಂತ ಅವರು ನನ್ನ ಬೆನ್ನೆಲುಬು. ಯಾವುದೇ ನಿಮ್ಮಿಂದ ಕಾರ್ಯಗಳೆಲ್ಲ ಆಗಲಿ, ನಿಮ್ಮ ಜೀವನ, ವೈಯಕ್ತಿಕ ಜೀವನ, ಕಲಾ ಜೀವನ ಇನ್ನಷ್ಟು ಯಶಸ್ವಿ ಕಾಣಲಿ ಅಂತ ನಾನು ಸ್ಪಂದನ ವಾಹಿನಿ ಪರವಾಗಿ ಕೇಳಿಕೊಳ್ತಿದ್ದೇನೆ. ನಾವು ಕರೆದದಕ್ಕೆ, ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಥ್ಯಾಂಕ್ ಯು ಸರ್. ನಿಮಗೆ ಸ್ಪಂದನ TV ಎಲ್ಲರಿಗೂ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಜೈ ಹಿಂದ್, ಜೈ ಕರ್ನಾಟಕ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಾರದ ಕಲಾವಿದ ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬರು ಅದ್ಭುತ ಕಲಾವಿದರೊಂದಿಗೆ ನಾನು ನಿಮ್ಮವರೆಗೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.